ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ಉಳ್ಳಾಲ ಕ್ಷೇತ್ರ ಸಮಿತಿ ಇಂದಿನ ಪ್ರತಿನಿಧಿ ಸಮ್ಮೇಳನಕ್ಕೆ ಆಗಮಿಸಿರುವಂಥ ರಾಜ್ಯದ ರಬಿ ಇವರನ್ನು ಈ ವೇದಿಕೆಯಲ್ಲಿ ಸ್ವಾಗತಿಸುತ್ತೇನೆ. ಇವರಿಗೆ ಪಜೀರ್ ವಲಯದ ಅಧ್ಯಕ್ಷರಾದಂಥ ಜಾರ್ಜ್ ಇವರು ಹೂಗುಟ್ಟು ಸ್ವಾಗತಿಸಬೇಕಾಗಿ ಕೇಳ್ತಾ ಇರ್ತಾರೆ. ರಾಜ್ಯ ಉಪಾಧ್ಯಕ್ಷರಾದಂಥ ಶ್ರೀ ಸುರೇಶ್ ಸಾಲಿಯನಿದ್ದಾರೆ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಕೊನಾಜಿ ವಲಯದ ಜನಾರ್ದನ್ ಅಂಚನ್ ಇವರು ಬಂದು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾರೆ. ಪಜೀರ್ ವಲಯದ KST ಸ್ಥಾಪಕ ಸದಸ್ಯರಾದಂಥ ನಾರಾಯಣ ಬಿ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. KST ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂಥ ಜಯಂತ್ ಉರ್ಲಾಂಡಿ ಅವರಿದ್ದಾರೆ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಜಿಲ್ಲಾ ಸಮಿತಿಯ ಜೊತೆ ಕಾರ್ಯದರ್ಶಿ ಅಂತ ಲಿಗೋದವರು ಇದ್ದಾರೆ, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅಂತ ರಮೇಶ್ ಕುಮಾರ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಪೆರ್ಮನೂರು ವಲಯದ ಪ್ರಧಾನ ಕಾರ್ಯದರ್ಶಿ ಅಂತ ಶ್ರೀಮತಿ ಲಾವಣ್ಯ ಡಿ ರೈ ಅವರು ಬಂದು ಇವು ಕೂಡ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಉಳ್ಳಾಲ ಕ್ಷೇತ್ರದ ಅಧ್ಯಕ್ಷರಾದಂಥ ಜಯಲಕ್ಷ್ಮಿ ಕೋಟೆಯನ್ನು ಕೂಡ ಈ ವೇದಿಕೆಯಲ್ಲಿದ್ದಾರೆ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಕ್ಷೇತ್ರದ ಪದಾಧಿಕಾರಿಗಳು, ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು ಹಾಗೂ ವಲಯದ ಪದಾಧಿಕಾರಿಗಳನ್ನು ಎಲ್ಲರೂ ಸ್ವಾಗತಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ. ಈಗ ಬಂದಿರುವಂಥ ಅತಿಥಿ ಗಣ್ಯರು ದೀಪ ಪ್ರಜ್ವಲನೆ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಂತ ಕೇಳಿಕೊಳ್ತಾ ಇದ್ದಾರೆ. ಆಂಡ್ ಈ ಸಂಘಟನೆ ಮಾತ್ರ ಗೊತ್ತಪ್ಪು ಇತ್ನೇಟ ನಮ್ಮ ಸಂಘಟನೆ ದಾದ ಮಂತಂದು ದಾದ ವ್ಯವಸ್ಥೆ ಆತಂದು ನಮ್ಮ ಎಂಚ ಒಂಜೆ ಎಪ್ಪೆ ಜೋಕಲ್ಲಕ ಇತ್ತೆ ನಡ್ತೊಂದಿಲ್ಲ ಪನ್ಪುನೇನು ನಮ್ಮ ಪಿರೋರ ಫಂಟೇಜಿ ಆಂಡ ನನ್ನ ತುಂಬಾಗ ಈ ಸಂಘಟನೆ ದೇವಂಡ ಮೂಲು ಹೊಸತ್ತು ಪದಾಧಿಕಾರನಕಲ್ಲ ಇತ್ತಿನ ಪದಾಧಿಕಾರನಕಲ್ಲ ದುಂಬದ ಪದಾಧಿಕಾರನಕಲ್ಲ ಮಾತಾ ಮುಕ್ಕಲು ಮಾತ ಸಂಘಟನೆ ಬೇರೆತನಕಲು ನನ್ನ ದುಂಬಾಗ ಈ ಒಂಜಿ ಮಹಾಸಭೆ ಬಂಡ ಸಮಿತಿ ಪುನರಚನೆ ಆರಂಡು ಈ ದುಂಬಾಗ ನನ್ನ ಇನ್ನು ಎಂಚ ಮುಂದರ್ಸನಿ ಆ ರೀತಿ ಪೋಪುನಿ ನಾವು ದುಂಬಾಗ ನನ್ನ ಆ ರೀತಿದ ಹೋರಾಟ ಮನ್ಪಡು ಆ ರೀತಿ ನಾ ಸಂಘಟನೆಯನ್ನು ಬೆರೆವಲ್ಲಿ ಪನ್ಪುನೇನು ನಮ್ಮ ರಾಜ್ಯದ ಪದಾಧಿಕಾರನಕಲು ಅಕಲು ಪನ್ವೇರು ಅಂಡ 22 ವರ್ಷೋಡು
ನಮ್ಮ ಪ್ರತಿನಿಧಿ ಸಮ್ಮೇಳನ ಮಂತಿನಿ ಈ ಸರಿ 7ನೇ ಸಮ್ಮೇಳನ ಮುಟ್ಟ ನಮ್ಮ ಮಹಾಸಭೆ ಮಂತದ ಸಮಾವೇಶ ಮಂತದ ಮೆರವಣಿಗೆ ಬರ್ತದೆ ಭಾರಿ ಗೌಜಿಡು ಮಂತಂತನ ಈ ಉಳ್ಳಾಲ ಕ್ಷೇತ್ರದ ಈ ಕೊರೋನಾದ ಹತ್ರ ನಂಗೆ ಈ ಸಮಾವೇಶ ಮಂಪೇರೆ ಆಯ್ಜಿ ಅಂಚೈನದ ಹತ್ರ ಪ್ರತಿನಿಧಿ ಸಮ್ಮೇಳನನು ನಮ್ಮ ನಿಧಿತ ಅಂಡ ಪ್ರತಿ ವಲಯ ಹಿಡ್ದು ಇರುವ ಜನ ತಲೆ ಕಾಂಡ ನಂಗೆ 140 ಜನ ಆವಡ್ತುಂಡು ಕೆಲವು ನವರಾತ್ರಿ ಐನೇರ್ದ ಹತ್ರ ಕೆಲವ್ರನ್ನ ಮತ್ತು ಬೇತೆ ಬೇತೆ ಸಮಸ್ಯೆಗಳನ್ನು ಪಂಡದಿತ್ತೇರು ಎಂಕ್ಲೆಗ್ ಅಡೆಪಾರುಂಡು ಇಡೆಪಾರುಂಡು ಎಂಗೇಜ್ಮೆಂಟ್ ಇಂದು ಅಂಡ ಟೈಲರ್ ಸಂಘ ದಾದ ಮಂತದಂಡು ದಾದ ಕೊಡ್ತುಂಡು ಪಂಪನೇನು ನಾವು ಮಾತ ತೆರೆಯೊಂದ ಇಂದೆಲ್ಲ ಪ್ರತ್ಯೇಕ ಪಂಡ್ರೆಜ್ಜಿ ಕೊರೋನಾದ ಟೈಮ್ಲ ನಮ್ಮ ಮಸ್ತ್ ಕಿಟ್ ಬೇತೆ ಬೇತೆ ವ್ಯವಸ್ಥೆ ಆರೋಗ್ಯ ದೃಷ್ಟಿಡು ಮತ್ತು ನಮ್ಮ ವ್ಯವಸ್ಥೆನ ಮತ್ತು ಮಂತೊಂದು ಬೈದ ಈ ಒಂಜಿ ಸಂಘಟನೆ ಬಿಳಿಪಾಡುಂದಾಂಡ ನಾವು ಮಾತೆಲ್ಲ ಒಂಜಾಪೆ ಜೋಕೊಲ್ಲಕ್ಕ ಕೈ ಜೋಡಿಸ ಒಂದು ದುಂಬಾಗ ನಡಪುನಂಚಿನ ಈ ಸಮಿತಿನ ನಮ್ಮ ಮುಂದರಿಸೊಂದು ಪೋಯಿ ಐಕೆ ನಂಗೆ ಕೀಳಾರಿಮೆ ಬಡ್ಚಿ ಸಂಘಟನೆಯನ್ನು ದುಂಬು ಕೊನಕ ಬಂಡೊಂದು ನಿಕ್ಲಡ ಮಾತೆಲ್ಲ ಒಂದನೇ ಅಂತಂದು ಎನ್ನ ಈ ಪ್ರಾಸ್ತಾವಿಕನು ಅಂತ ಒಂದು ಮತ್ತು ವಾರ್ಷಿಕ ವರದಿನ ನಿಕ್ಲ ದುಂಬುದಿ ಒಂದಿಲ್ಲ ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ಉಳ್ಳಾಲ ರಾಷ್ಟ್ರೀಯ ಸಮಿತಿ 7ನೇ ಸಮಾವೇಶವು ದಿನಾಂಕ 12/2/2019 ಮಂಗಳವಾರ ಆಮಂತ್ರಣ ಹೊರತುಕೊಟ್ಟು ಇಲ್ಲಿ ಜರುಗಿತು. ಕಾರ್ಯಕ್ರಮಕ್ಕೆ ಮೊದಲು ಗಟ್ಟಿ ಹಾಲ್ ಅಂಬಿಕಾ ರೋಡ್ ಇಲ್ಲಿಂದ ವೃತ್ತಿ ಬಾಂಧವರ ಆಕರ್ಷಕ ಮೆರವಣಿಗೆಯನ್ನು ಟೈಲರ್ಸ್ ಜ್ಯೋತಿ ಬೆಳಗಿಸುವ ಮೂಲಕ ಪುರಸಭಾ ಸದಸ್ಯೆ ಚಿತ್ರಕಲಾ ಚಂದ್ರಕಾಂತ್ ಉದ್ಘಾಟಿಸಿದರು. ನಂತರ ಆಮಂತ್ರಣ ಹಾಲ್ ಬಳಿ ರಾಜ್ಯಾಧ್ಯಕ್ಷರಾದ KS ಆನಂದ್ರವರು ಧ್ವಜಾರೋಹಣ ಮಾಡಿದರು. ಸಭೆಯ ಅಧ್ಯಕ್ಷತೆಯನ್ನು ಕ್ಷೇತ್ರ ಅಧ್ಯಕ್ಷರಾದ ಹರೀಶ್ B ಪೂಜಾರಿ ಅವರು ವಹಿಸಿದ್ದರು. ವೇದಿಕೆಯಲ್ಲಿ ಕ್ಷೇತ್ರದ 7 ವಲಯಗಳ ಹಿರಿಯ ವೃತ್ತಿ ಬಾಂಧವರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಪ್ರಜ್ವಲ್ ಕುಮಾರ್ ಹಾಗೂ ಕಾರ್ಯದರ್ಶಿಗಳು ನೂತನ ಸಮಿತಿಯನ್ನು ಆಯ್ಕೆ ಮಾಡಿದರು. ಅಧ್ಯಕ್ಷರಾಗಿ ಜಯಲಕ್ಷ ಕೋಟ್ಯಾನ್, ಪ್ರಧಾನ ಕಾರ್ಯದರ್ಶಿಯಾಗಿ ದೇವದಾಸ್, ಕೋಶಾಧಿಕಾರಿಯಾಗಿ ಸದಸ್ಯ ತಲಪಾಡಿಯವರನ್ನು ಆಯ್ಕೆ ಮಾಡಲಾಯಿತು. 7/3/19 ನಡೆದ ಭವನದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯರು ಭಾಗವಹಿಸಿದ್ದಾರೆ. ಭವನಕ್ಕೆ ದೇಣಿಗೆಯಾಗಿ ಕ್ಷೇತ್ರ ಸಮಿತಿಯಿಂದ 70,000 ರೂಪಾಯಿ ಹಾಗೂ ಕ್ಷೇತ್ರ ಸಮಿತಿಗೆ ಒಳಪಟ್ಟಿರುವ ವಿವಿಧ ಪದಾಧಿಕಾರಿಗಳ ಸಹಕಾರದಿಂದ 76,888ರಂತೆ ಒಟ್ಟು 1,56,888 ರೂಪಾಯಿಗಳನ್ನು ನೀಡಲಾಗಿದೆ. 18/8/2019 ನಡೆದ ಸ್ಮಾರ್ಟ್ ಕಾರ್ಡ್ ವಿತರಣಾ ಕಾರ್ಯಕ್ರಮವನ್ನು ನಾರಾಯಣಗುರು ಸಭಾಭವನ ಕೊಲ್ಯ ಇಲ್ಲಿ ರಾಜ್ಯಾಧ್ಯಕ್ಷರಾದ KS ಆನಂದ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ B ವಸಂತ್, ರಾಜ್ಯ ಉಪಾಧ್ಯಕ್ಷರಾದ ಸುರೇಶ್ ಸಾಲ್ಯನ್, KSTA ಸ್ಥಾಪಕ ಸದಸ್ಯರಾದ ನಾರಾಯಣ BA, ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಮೇಶ್ ಮಾಡೂರ್ ಅವರ ಉಪಸ್ಥಿತಿಯಲ್ಲಿ ನೆರವೇರಿಸಲಾಯಿತು. ಬಂಟ್ವಾಳ ಕ್ಷೇತ್ರದ ಪದಾಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು. ಮಂಗಳೂರಿನ ಕಾರ್ಮಿಕ ಅಧಿಕಾರಿ ವಿಲ್ನೋ ಎಲಿಜಬೆತ್ ತಾವರವರು ಸ್ಮಾರ್ಟ್ ಕಾರ್ಡ್ನ ಬಗ್ಗೆ ಮಾಹಿತಿ ನೀಡಿದರು. ವೇದಿಕೆಯ ಹಿರಿಯ ಸಮಾಜ ಸೇವಕರಾದ ವೈದ್ಯರಾದ ಡಾಕ್ಟರ್ ತಾರನಾಥ್ ಶೆಟ್ಟಿ, ಹಿರಿಯ ಸೂಲಗಿತ್ತಿ ಪರಮೇಶ್ವರಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೆಸರು ಮಾಡಿದ ಅರೆಕಲ ಆಜಬ್ಬ, ಸಮಾಜ ಸೇವಕ ರೋಹಿತ್ ಉಲ್ಲಾಲ್ ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಹಾಗೂ MCF ಸಹಯೋಗದಿಂದ ನಮ್ಮ ಕ್ಷೇತ್ರದ ಸೋಮೇಶ್ವರ ಗ್ರಾಮದ ಲತಾ ಇವರಿಗೆ ಉಚಿತವಾಗಿ ಹೊಲಿಗೆ ಯಂತ್ರವನ್ನು ನೀಡಲಾಗಿದೆ. ಸಾರಂಗ್ ಚಾನೆಲ್ ವತಿಯಿಂದ ಉಳ್ಳಾಲ ಗ್ರಾಮ ಸಮಿತಿಯ ಲತಾ ಇವರಿಗೆ ಉಚಿತ ಹೊಲಿಗೆ ಯಂತ್ರವನ್ನು ನೀಡಲಾಗಿದೆ. ಸೋಮೇಶ್ವರ ವಲಯದ ಸದಸ್ಯರಾದ ಉಷಾರವರ ಮನೆಗೆ ಮರ ಬಿದ್ದು ಅವಘಡ ಸಂಭವಿಸಿದ ಸಂದರ್ಭದಲ್ಲಿ ಶಾಸಕರನ್ನು ಭೇಟಿಯಾಗಿ ಅವರಿಗೆ ರೂಪಾಯಿ 20,000 ಸರ್ಕಾರದ ವತಿಯಿಂದ ದೊರಕಿಸಿಕೊಡುವಲ್ಲಿ ಸಂಘಟನೆಯ ಮುಖಾಂತರ ಶ್ರಮಿಸಲಾಗಿದೆ. ಲಾಕ್ಡೌನ್ ಸಂದರ್ಭದಲ್ಲಿ ಸಂಕಷ್ಟದಲ್ಲಿರುವ ವೃತ್ತಿ ಬಾಂಧವರ ನೆರವಿಗಾಗಿ ರಾಜ್ಯ ಸರ್ಕಾರದ ಗಮನ ಸೆಳೆಯಲು ರಾಜ್ಯ ಸಮಿತಿಯು ನೀಡಿದ ಆದೇಶದಂತೆ ನಮ್ಮ ಕ್ಷೇತ್ರದಿಂದ ಒಟ್ಟು 931 ಸದಸ್ಯರ ಸಹಿ ಸಂಗ್ರಹಿಸಿ ಕಾರ್ಮಿಕ ಇಲಾಖೆ ಹಾಗೂ ರಾಜ್ಯ ಸಮಿತಿಗೆ ಈ ಮೂಲಕ ಕಳುಹಿಸಿಕೊಡಲಾಗಿದೆ. ಲಾಕ್ಡೌನ್ ಸಂದರ್ಭದಲ್ಲಿ ಜಿಲ್ಲಾ ಸಮಿತಿ ನೀಡಿದ ರೂಪಾಯಿ 10,000 ಹಾಗೂ ಕ್ಷೇತ್ರ ಸಮಿತಿ ಹಾಗೂ ವಲಯ ಸಮಿತಿಯ ಸಹಕಾರದೊಂದಿಗೆ ಮೊದಲ ಹಂತವಾಗಿ ಫಲಾನುಭವಿ ಸದಸ್ಯರಿಗೆ 102 ಆಹಾರದ ಕಿಟ್ಗಳನ್ನು ವಿತರಿಸಲಾಗಿದೆ. ಜನನಿ ಸಂಸ್ಥೆಯಿಂದ 10 ಕಿಟ್ಗಳನ್ನು ನೀಡಲಾಗಿದೆ. ಕ್ಷೇತ್ರದ ಶಾಸಕರಾದ UT ಖಾದರ್ ಸಹಕಾರದಿಂದ 480 ಸದಸ್ಯರಿಗೆ ಆಹಾರ ಕಿಟ್ಗಳನ್ನು ಹಂಚಲಾಗಿದೆ. ಕಾರ್ಮಿಕ ಇಲಾಖೆಯು ನೀಡಿದ ಸ್ಯಾನಿಟೈಸರ್ ಹಾಗೂ ಸಾಬೂನುಗಳನ್ನು ಎಲ್ಲ ವಲಯಗಳಿಗೆ ಹಂಚಲಾಗಿದೆ. ಉಳ್ಳಾಲ ವಲಯ ಸದಸ್ಯರಾದ ಕಿಶೋರ್ ಬಂಡಿಕೊಟ್ಯ ಹಾಗೂ ಹರೀಶ್ B ಪೂಜಾರಿ ಅವರ ಅನಾರೋಗ್ಯ ನಿಮಿತ್ತ ಧನ ಸಹಾಯವನ್ನು ಉಳ್ಳಾಲ ವಲಯ ಸಮಿತಿಯ ಮೂಲಕ ನೀಡಲಾಗಿದೆ. ಕೊಲಾಜ ವಲಯದ ಸದಸ್ಯರಾದ ರಶ್ಮನ ಕಿರೋಡಿಯನ್ ಹಾಗೂ ಕೃಷ್ಣಪ್ಪ ಇವರ ಸ್ವರ್ಗಸ್ಥರಾದ ಸಂದರ್ಭದಲ್ಲಿ ತಲಾ 25 ಹಾಗೂ 50 kg ಅಕ್ಕಿಯನ್ನು ವಲಯದ ಮೂಲಕ ನೀಡಲಾಗಿದೆ.
ಲಾಕ್ಡೌನ್ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ 450 ಮಾಸ್ಕ್ಗಳನ್ನು ಉಚಿತವಾಗಿ ನೀಡಲಾಗಿದೆ. 11/1/2021ರಂದು ಕ್ಷೇತ್ರ ಸಮಿತಿ ಕಚೇರಿಯಲ್ಲಿ ಹಿರಿಯ ಸದಸ್ಯರಾದ ಕೃಷ್ಣಪ್ಪ ಸಾಲಿಯನ್ ಉಪಸ್ಥಿತಿಯಲ್ಲಿ ತುರ್ತು ಸಭೆ ನಡೆಸಿ ಪೆರ್ಮನೂರು ವಲಯದ ಶೋಭಾರ್ ಅವರ ಆಕಸ್ಮಿಕ ಅಪಘಾತದ ಬಗ್ಗೆ ಚರ್ಚಿಸಿ ಘಟನೆಯ ಬಗ್ಗೆ ಉಳ್ಳಾಲ ಶಾಸಕರು ಹಾಗೂ ಉಳ್ಳಾಲ ಪೊಲೀಸ್ ಠಾಣೆ ಹಾಗೂ ನಗರ ಸಂಚಾರಿ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಸಂತ್ರಸ್ತೆಗೆ ನ್ಯಾಯ ಒದಗಿಸುವಂತೆ ಮನವಿ ಸಲ್ಲಿಸಲಾಯಿತು. ಸಂತ್ರಸ್ತೆಯ ವೈದ್ಯಕೀಯ ನೆರವಿಗಾಗಿ ಎನ್ಎಫ್ಐ ಆಸ್ಪತ್ರೆ ಆಡಳಿತ ಮಂಡಳಿ ಹಾಗೂ ವೈದ್ಯಾಧಿಕಾರಿಗಳನ್ನು ಸಂಪರ್ಕಿಸಿ ಚಿಕಿತ್ಸೆಯ ವೆಚ್ಚವನ್ನು ಕಡಿತಗೊಳಿಸುವಲ್ಲಿ ಸಂಘಟನೆ ಮುಖಾಂತರ ಪ್ರಯತ್ನಿಸಲಾಗಿದೆ. 7/3/21ರಂದು ಟೈಲರ್ಸ್ ಡೇ ಕಾರ್ಯಕ್ರಮವನ್ನು ಮಧ್ಯಾಹ್ನ 3 ಗಂಟೆಗೆ ಕ್ಲಿಕ್ ಮ್ಯಾರೇಜ್ ಹಾಲ್ ತೊಕ್ಕೋಟು ಇಲ್ಲಿ ಕ್ಷೇತ್ರದ ಅಧ್ಯಕ್ಷರಾದ ಜಯಲಕ್ಷ್ಮಿ ಕೋಟೆ ಅವರ ಅಧ್ಯಕ್ಷತೆಯಲ್ಲಿ ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಪ್ರಜ್ವಲ್ ಕುಮಾರ್, ರಾಜ್ಯ ಉಪಾಧ್ಯಕ್ಷರಾದ ಸುರೇಶ್ ಸಾಲ್ಯಾನ್ ಹಾಗೂ ಬಂಟ್ವಾಳ ಕ್ಷೇತ್ರದ ಪದಾಧಿಕಾರಿಗಳು ಭಾಗವಹಿಸಿರುತ್ತಾರೆ. ಕ್ಷೇತ್ರದ ವಿವಿಧ 5 ವಲಯದ ಸದಸ್ಯರಿಗೆ ಶಾಸಕರು ಹಾಗೂ ಕ್ಷೇತ್ರ ಸಮಿತಿಯ ವತಿಯಿಂದ ಉಚಿತವಾಗಿ ಹೊಲಿಗೆ ಯಂತ್ರವನ್ನು ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷರಾದಂಥ ಶ್ರೀಮತಿ ಚಿತ್ರಕಲಾ ಚಂದ್ರಕಾಂತ್ ಅವರು ಉಪಸ್ಥಿತರಿದ್ದರು. ದಿನಾಂಕ 16/8/2021ರಂದು ಮಂಗಳವಾರ ಕ್ಲಿಕ್ ಮ್ಯಾರೇಜ್ ಹಾಲ್ ತೊಕ್ಕೋಟು ಇಲ್ಲಿ ಕಾರ್ಮಿಕ ಇಲಾಖೆ ನೀಡಿದ 200 ಆಹಾರ ಧಾನ್ಯಗಳ ಕಿಟ್ಗಳನ್ನು ಕಾರ್ಮಿಕ ನಿರೀಕ್ಷಕರಾದ ರಾಜಶೇಖರ್ ರೆಡ್ಡಿ, ಜಿಲ್ಲಾಧ್ಯಕ್ಷರಾದ ಪ್ರಜ್ವಲ್ ಕುಮಾರ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಸಂತ್ ಬಿ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಮೇಶ್ ಮಾಡೂರ್ ಅವರ ಉಪಸ್ಥಿತಿಯಲ್ಲಿ ಅರ್ಹ ಫಲಾನುಭವಿ ಸದಸ್ಯರಿಗೆ ವಿತರಿಸಲಾಯಿತು. ಲಾಕ್ಡೌನ್ ಪರಿಹಾರವಾಗಿ ಸರ್ಕಾರದ ಕಾರ್ಮಿಕ ಇಲಾಖೆಯಿಂದ ನೀಡುವ ಪರಿಹಾರಧನ 2,000 ರೂಪಾಯಿಗಳನ್ನು ಕೇವಲ BPL ಕಾರ್ಡುದಾರರಿಗೆ ಮಾತ್ರ ನೀಡುವ ಮಾಹಿತಿಯ ಮೇರೆಗೆ ಕ್ಷೇತ್ರದ ಅಧ್ಯಕ್ಷರು, ಕಾರ್ಯದರ್ಶಿ, ಜಿಲ್ಲಾ ಅಧ್ಯಕ್ಷರು ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಮೇಶ್ ಮಾಡೂರು ಹಾಗೂ ಮಂಗಳೂರು ಕ್ಷೇತ್ರದ ಅಧ್ಯಕ್ಷರಾದ ಕೇಶವ ಕದಿ ಅವರ ಜೊತೆಗೆ ಮಂಗಳೂರು ಕ್ಷೇತ್ರದ ಶಾಸಕರಾದ UT ಖಾದರ್ ಅವರನ್ನು ಭೇಟಿಯಾಗಿ ಪರಿಹಾರದ ಮೊತ್ತವನ್ನು ಸ್ಮಾರ್ಟ್ ಕಾರ್ಡ್ ಹೊಂದಿರುವ ಎಲ್ಲ ವೃತ್ತಿ ಬಾಂಧವರಿಗೆ ನೀಡುವಂತೆ ಸರ್ಕಾರದ ಮೂಲಕ ಒತ್ತಡ ತರಲು ಶಾಸಕರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಜಿಲ್ಲಾಧ್ಯಕ್ಷರ ಪ್ರಜ್ವಲ್ ಕುಮಾರ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಮೇಶ್ ಮಾಡೂರು ಹಾಗೂ ಕ್ಷೇತ್ರ ಅಧ್ಯಕ್ಷರ ಜಯಲಕ್ಷ್ಮಿ ಕೋಟೆಯನ್ನು ಪ್ರಧಾನ ಕಾರ್ಯದರ್ಶಿಗಳು ಕಾರ್ಮಿಕ ಅಧಿಕಾರಿ ವಿಲ್ಮಾ ಎಲ್ಬೆತಾವ್ ಅವರನ್ನು ಅವರ ಮಂಗಳೂರಿನ ಕಾರ್ಮಿಕ ಕಚೇರಿಗೆ ಭೇಟಿ ನೀಡಿ ಸಂಪರ್ಕಿಸಿ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಮಾಹಿತಿಯನ್ನು ಕೊಡಲಾಯಿತು. ಈ ಸಾಲಿನಲ್ಲಿ 11 ಮಂದಿ NPS ಸದಸ್ಯರಿಗೆ ನಿವೃತ್ತಿ ಮೊತ್ತವು 4,19,287 ರೂಪಾಯಿ ಬಂದಿರುತ್ತದೆ. ಈ ಅವಧಿಯಲ್ಲಿ 3 ವಿಶೇಷ ಸಭೆ, 13 ಸಾಮಾನ್ಯ ಸಭೆಗಳನ್ನು ನಡೆಸಲಾಗಿದೆ. 235 ಹೊಸ ಸದಸ್ಯ ಸ್ಥಾನ ಹಾಗೂ 875 ನವೀಕರಣವನ್ನು ಮಾಡಲಾಗಿದೆ. ನಿಶ್ಚಯದ ಕಾರಣ ಬರಲಿಕ್ಕೆ ಆಗಲಿಲ್ಲ. ಅದಕ್ಕೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅನುಮತಿಯ ಮೇರೆಗೆ ಮಂಡಿಸಬಹುದಾ ಲೆಕ್ಕಪತ್ರವನ್ನು ಜಿಲ್ಲಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯವರ ಜಿಲ್ಲಾ ಸಮಿತಿಯ ಒಪ್ಪಿಗೆ ಮೇರೆಗೆ ಆದಾಯ ಆರಂಭಿಕ ಖಾತೆಯಲ್ಲಿದ್ದಾನ 17,001, 235 ಸದಸ್ಯನ 12ರಂತೆ 2,820 ರೂಪಾಯಿ, 875 ನವೀಕರಣ 10,500 ರೂಪಾಯಿ. ಲಾಕ್ಡೌನ್ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಆಹಾರದ ಕಿಟ್ಗಳಿಗೆ ನೀಡಿದಾನ 10,000 ರೂಪಾಯಿ, ಕ್ಷೇತ್ರ ಸಮಿತಿಯಿಂದ 10,600 ರೂಪಾಯಿ, ಉಳ್ಳಾಲ ವಲಯದಿಂದ 5,000 ರೂಪಾಯಿ, ಪೆರ್ಮನೂರು ವಲಯದಿಂದ 2,000, ಮುಡಿಪು ವಲಯದಿಂದ 1,600, ಸ್ಮಾರ್ಟ್ ಕಾರ್ಡ್ ವಿತರಣಾ ಕಾರ್ಯಕ್ರಮಕ್ಕೆ ಸಂಗ್ರಹದಾನ 28,200 ರೂಪಾಯಿ, ಟೈಲರ್ಸ್ ಡೇ ಕಾರ್ಯಕ್ರಮಕ್ಕೆ ಸಂಗ್ರಹದಾನ 12,350 ರೂಪಾಯಿ, ಕ್ಷೇತ್ರ ಸಮಿತಿ ಕಚೇರಿ ಬಾಡಿಗೆ ಸಂಗ್ರಹ 5,700 ರೂಪಾಯಿ, ಬ್ಯಾಂಕ್ ಬಡ್ಡಿ 928 ರೂಪಾಯಿ, ಒಟ್ಟು 1,08,699 ರೂಪಾಯಿ. ಖರ್ಚು ಲಾಕ್ಡೌನ್ ಸಂದರ್ಭದಲ್ಲಿ ಕಿಟ್ಟಿಗೆ ನೀಡಿದಾನ 32,200 ರೂಪಾಯಿ, ಸ್ಮಾರ್ಟ್ ಕಾರ್ಡ್ ವಿತರಣಾ ಕಾರ್ಯಕ್ರಮಕ್ಕೆ 22,250 ರೂಪಾಯಿ, ಸ್ಮಾರ್ಟ್ ಕಾರ್ಡ್ಗೆ 25 ರೂಪಾಯಿ ಅಂತೆ ಕಾರ್ಮಿಕ ಇಲಾಖೆಗೆ ನೀಡಿದಾನ 7,500 ರೂಪಾಯಿ, ಟೈಲರ್ಸ್ ಡೇ ಕಾರ್ಯಕ್ರಮದ ಖರ್ಚು ಹೊಲಿಗೆ ಯಂತ್ರ ಸೇರಿ 19,340 ರೂಪಾಯಿ, ಕಾರ್ಮಿಕ ಇಲಾಖೆ ನೀಡಿದ ಕಿಟ್ ವಿತರಣೆ ಕಾರ್ಯಕ್ರಮಕ್ಕೆ 9,960 ರೂಪಾಯಿ, ಕ್ಷೇತ್ರ ಸಮಿತಿ ಕಚೇರಿ ಬಾಡಿಗೆ ನೀಡಿದಾನ 8,500 ರೂಪಾಯಿ, ಕ್ಷೇತ್ರ ಸಮಿತಿಯ ಕಚೇರಿಯ ಕಪಾಟು ದುರಸ್ತಿಗೆ 1,000 ರೂಪಾಯಿ, ಲೆಟರ್ ಜೆರಾಕ್ಸ್ ಟೈಪಿಂಗ್ ವಿತರಣೆ ಖರ್ಚು 2,700 ರೂಪಾಯಿ, ಒಟ್ಟಿಗೆ 1,03,450 ರೂಪಾಯಿ. ಅದರಲ್ಲಿ ಈಗ 5,240 ರೂಪಾಯಿ ಖಾತೆಯಲ್ಲಿ ಉಂಟು. ಬಗ್ಗೆ ಎರಡು ಮಾಹಿತಿ ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಕ್ಷೇತ್ರದ ಕಾರ್ಯದರ್ಶಿಗಳಿಗೆ ಅಭಿನಂದನೆ ಕೋರೋದಿಲ್ಲ, ಆರೆಗೆ ಪೂ ಕೊಡ್ದು ಸಾಲು ಪಡೆದು ಅಭಿನಂದಿಸಲು ಬಂದದ್ದು ಕೇಳೋಣ. ಸಾಲು ಕೊಡಲ ಸಾಲು ಪೂರೈರೆಗಿಲ್ಲ ಪಂಡ ಅಧ್ಯಕ್ಷರಲ್ಲಿ ಒಂಚೂರು ಅರ್ಜೆಂಟ್ ಉಳ್ಳಿರ್ತದೆ ಐಕೆ ಊರಾಗ ಪೂರೈರೆಗಿಲ್ಲ ಒಟ್ಟಿಗೆ ಬಂತ ಪೂರ ವೇದಿಕೆ ಇಡುಪ್ಪು ನಂಚಿನ
ಗಣ್ಯರ್ನಕ್ಲೆ ಅಂಚನೆ ವೇದಿಕೆಡೆ ಎದುರು ಕುಲ್ಲುದಿನಂಚಿನ ಎನ್ನ ರೊತ್ತಿದ ಟೈಲರ್ ಸಹೋದರ ಸಹೋದರಿನಕ್ಲೆ ಇನಿ ನಮ್ಮ ಉಳ್ಳಲ ಕ್ಷೇತ್ರದ ಮಹಾಸಭೆ ನಡತೊಂದುಂಡು ಪಂಡ ಒಂಜಿ ಸಮಿತಿ ರಚನೆ ಪೂರ ಆವೊಂದುಂಡು ಅಂಚ ಇನಿ ನಮ್ಮ ಯಾನ್ ದಾಲ ಪನೋಡು ಪಂಡದಿಜ್ಜಿ ದಯ ಪಂಡಂದಂಡ ಇನಿ ಈ ಉಳ್ಳಲ ಕ್ಷೇತ್ರ ಅಂದು ಪಂಡಂದಂಡ ಪೂರ ನಮ್ಮ KSTದ ಘಟಾನುಘಟಿನಕುಲು ಉಪ್ಪುನಂಚಿನ ಈ ಒಂಜಿ ಕ್ಷೇತ್ರ ಅಂದು ಪಂಡಿದರೆ ಎಂಕ್ ಭಾರಿ ಸಂತೋಷ ಒಂದುಂಡು ದಯ ಪಂಡ ಸ್ಥಾಪಕ ಸದಸ್ಯರನಕುಲು ಇನ್ನಿತ ಅಧ್ಯಕ್ಷರು ರಾಜ್ಯದ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಲು ಪೂರ ನಿಖಿಲ್ನ ಈ ಉಳ್ಳಲಡದು ಬೈದಿನಂಚಿನಕುಲು ಅಂಚಾದು ಯಾನ್ ಈ ಟೈಲರ್ ಸಂಘಟನೆದ ಬಗ್ಗೆ ದಾಲ ಪನೊಂದು ಅಗತ್ಯಜಿ ದಯಪಂಡ ನೆಕ್ಕುದುಂಬ ಪೂರ ಪಂಡದುಪ್ಪಿರು ದಯಪಂಡ ಇನಿ 22 ವರ್ಷ ಕರೆದು 23ನೇ ವರ್ಷಕ್ಕೆ ನಮ್ಮ ಪಾದಾರ್ಪಣೆ ಆತನೇ ನಮ್ಮ ಈ KST ಆ ಒಂಜಿ KSTದ 23ನೇ ವರ್ಷಕ್ಕೆ ನಮ್ಮ ಒಂಜಿ ರಾಜ್ಯ ಸಮಿತಿ ಒಂಜಿ ನಿರ್ಧಾರ ಮಂತನು ಆನೆ ಒಂಜಿ ಮಾರ್ಚ್ 7ಕ್ಕೆ ನಮ್ಮ ಟೈಲರ್ಸ್ ಡೇ ಮನ್ ಪೊಡು ಬಂಡದು ಐಕಲ ಪೂರ ಟೈಲರ್ಸ್ ನಕಲ್ನ ಸಾಮತ್ತಿಡು ಭಾರಿ ಲಾಯ್ಕಿಡು ನಮ್ಮ ಕರ್ನಾಟಕ ರಾಜ್ಯದ ಪ್ರತಿ ಕೆಲವು ಜಿಲ್ಲೆಲೆಡು ಎಡ್ಡೆ ರೀತಿಡು ಟೈಲರ್ಸ್ ಡೇನು ಆಚರಿಸಿದ್ದೇರು ದಯಪಂಡ ಬಡ ಪಾಪದ ಟೈಲರ್ ನಕ್ಲೆಗೆ ಒಂಜಿ ಹೊಲಿಗೆ ಯಂತ್ರ ಕೊರ್ಪುನಂಚಿನ ಕಾರ್ಯಕ್ರಮನ ಅಮ್ಮಿಗೊಂಡು ಅಂಚ ಪೂರ ಕಡೆ ಇಟ್ಲ ಕೊರ್ತೀರು ಎಂಕಲ್ನ ಯಾನೊಂಜಿ ಆ ಬಂಟೋಳ ಕ್ಷೇತ್ರಡ್ ಬೈದನೆ ಆ ಬಂಟೋಳ ಕ್ಷೇತ್ರ ಎಂಕುಲ್ಲ ಒಂಜಿ 15 ಬಡ ಟೈಲರ್ ನಕ್ಲೆಗೆ ಮಿಷಿನ್ ಕೊಡ್ತಾ ಇಂದು ಪಂಡ ನಮ್ಮ ಈ ಸಂಘಟನೆ ಕೆಲವರಿಗೆ ಏನು ಈ ಸಂಘಟನೆ ದಾಯಿ KST ಬಂಡ ದಾದ ಅವು ದಾದ ಪಂಡ ನಮ್ಮ KSTಗೆ ಬತ್ತಂಡ ಮಾತ್ರ ಗೊತ್ತಾಪುಣಿ ಈ ಸಂಘಟನೆ ದಾದ ಪಂಡದಿ ಇತ್ತ ನಮ್ಮ ಒಂಜಿ ಬಡ ಟೈಲರ್ ನಕ್ಲೆಗೆ ಒಂಜಿ ಮಿಷಿನ್ ಕೊರಿ ಅಂದಾಂಡ ಆ ಒಂಜಿ ಮಿಷಿನ್ ಅಕಲ ಇಡೀ ಒಂದು ಇಲ್ಲದ ಜೀವನ ನಡಪುಣು ಅವು ನಮ್ಮ ಈ ಸಂಘಟನೆ ನಮ್ಮ ಸೇರಿಯಂಡ ಮಾತ್ರ ನಂಗೆ ಈ ಸಂಘಟನೆ ಹೆಂಚಿನ ಪಂಡದು ಗೊತ್ತಾಪುಣಿ KST ಇನ್ನಿತ್ತ ನಿಕ್ಲೆಗೆ ಗೊತ್ತುಪ್ಪು 23 ವರ್ಷದಿಂದ ಹೋರಾಟ ಮಂತಿನೆಟ್ಟು ಸರಕಾರದ ಗಮನ ಸೆಳೆದು ನಮ್ಮ ಮೂರಣಿಪುರ ಸುಮಾರು ಬಡ ಟೈಲರ್ ನಕ್ಲೆಗೆ ಕಿಟ್ಟು ಕೊರಿಯರು ಸರ್ಕಾರದ್ದು ಅಂಚನೆ ಕೆಲವು ಟೈಲರ್ ನಕ್ಲೆ 2,000 ರೂಪಾಯಿ ಕಾಸಲ ಬತ್ತಂಡು ಇಂದು ನಮ್ಮ ಈ ಸಂಘಟನೆದ ಪರವಾದ ಹೋರಾಟ ಮಂತನ ಮಾತ್ರ ಎಂದು ಸಾಧ್ಯ ದಯಪಂಡ ಏರ್ಲ ಟೈಲರ್ ಯಾನು ಇಲ್ಲಲ್ಲಿ ಟೈಲರ್ ಬಂಡದು ಇಲ್ಲಲ್ಲಿ ಗುಳ್ಳಿ ಆಗಿ ಏರ್ಲ ಸರ್ಕಾರ 2,000 ರೂಪಾಯಿ ಕೊರ್ಪುಜಿ ಇತ್ತೆ ಇದು ಒಂಜಿ 2,000 ರೂಪಾಯಿ ನಮ್ಮ ಬಡ ಟೈಲರ್ ನಕ್ಲೆ ತೆಗೆದಂಡ ಅವಲ ಈ ನಮ್ಮ KSTದ ಒಂಜಿ ಹೋರಾಟಡ್ದು ನನ್ನ ದುಂಬುಗಳ ಯಾನ್ ಪನ್ಪುಣಿಂಚಿನ ಪಂಡಂದಂಡ ನನ್ನ ಆಯ್ತೆ ಈ ಒಂಜಿ ಉಳ್ಳಲ ಕ್ಷೇತ್ರಡ್ ಎಡ್ಡೆಡ್ಡೆ ಜನಕ್ಲೇನು ನೆಕ್ಕು ದುಂಬುಲ ಎಡ್ಡೆ ಜನಕುಲಿತ್ತರ ದಯಪಂಡ ಎಂಕಲ್ನ ಈ ಉಳ್ಳಲ ಕ್ಷೇತ್ರಡ್ದು ಜಿಲ್ಲೆದ ಅಧ್ಯಕ್ಷ ಅದು ನಮ್ಮ ರಮೇಶ್ ಮಾಡೋರು ಭಾರಿ ಬೆಂತೇರು ಇನಿ ಮಾತ್ರ ಭಾರಿ ಚಪ್ಪ ಇದ್ರೆ ಡೇ ಪಾತ್ರ ಮುಗಿತೀರಿ ಕೂಡ ಪಿರವ್ರದ್ದು ಎಂಕ್ಲಿಗೆ ಬೆರಿ ತಟ್ಟದು ಎಂಕ್ಲಿಗೆ ಸಹಕಾರ ಲಂಬ್ಯರ್ನ ಉಂಡು ಇಂಚಿನ ನಿಖಲ್ನ ಪೂರ ಟೈಲರ್ ನಕಲ್ನ ಸಹಕಾರ ಇತ್ತನ ಮಾತ್ರ ನಮ್ಮ ಈ ಸಂಘಟನೆ ದುಂಬುಕೊಣೋಲಿ ನಿಖಲ್ನ ಪಾರ ಸಹಕಾರ ಬೋರ್ಡು ಇತ್ತ ಒಂಜಿ ಲಾಯ್ಕದ ಒಂಜಿ ಸಮಿತಿ ರಚನೆ ಮಂತದು ನಿಖಲು ಈ ಉಳ್ಳಲನ ನನಾತು ಉಳ್ಳಲ ಕ್ಷೇತ್ರ ನಿಖಲು ಮಿತ್ತಿಗೆ ಜಿಲ್ಲೆಗೆ ಬರಡು ಜಿಲ್ಲೆದ ರಾಜ್ಯಡು ಪೂರೆಲ್ಲ ಸೇರಿದು ನಮ್ಮ ಬೇಲೆ ಮಂತನ ನಮ್ಮ ಸಂಘಟನೆ ನನ್ನ ದುಂಬುಗಳ ಎಡ್ಡ ರೀತಿದು ಪೋಪುಣು ಪಂಡದು ನಿಖಲಕ್ಕೇನೊಂದು ಈ ವೇದಿಕೆಗೆ ಧನ್ಯವಾದ ಪಣ್ಣಂದು ಎಂಗೆ ಪಾತ್ರ ಅವಕಾಶ ಕೊರೋಣ ಈ ಕ್ಷೇತ್ರಕ್ಕೆ ಧನ್ಯವಾದ ಪಣ್ಣಂದು ಎನ್ನ ಈ 2 ಪಾತ್ರ ಮುಗಿಪ ಜೈ KST ವಂದನೆಗಳು ರಾಜ್ಯ ಉಪಾಧ್ಯಕ್ಷರಿಗೆ ಮತ್ತು ರಾಜ್ಯದ ಜಿಲ್ಲೆದ ಪ್ರಧಾನ ಕಾರ್ಯದರ್ಶಿನ ಜಯಂತ್ ಉರ್ಲಾಂಡಿ ಬೇರೆ 2 ಪಾತ್ರ ಒಂದು ಕೇನಂದರು ವೇದಿಕೆಯಲ್ಲಿರುವ KST ಈ ಒಂದು ಉಳ್ಳಾಲ ಸಮಿತಿಯ ಅಧ್ಯಕ್ಷರಾದ ಜಯಲಕ್ಷ ಕೋಟ್ಯನವರೇ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ B ವಸಂತರವರೇ, ರಾಜ್ಯ ಉಪಾಧ್ಯಕ್ಷರಾದ ಸುರೇಶ್ ಸಾಲಿಯನ್ನವರೇ ಹಾಗೂ ಸ್ಥಾಪಕ ಸದಸ್ಯರಾದಂಥ ನಾರಾಯಣರವರೇ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಕಾರ್ಯದರ್ಶಿಯಾದ ಲಿಗೋದರ್ ಸುಳ್ಯ ಅವರೇ ಹಾಗೂ ಈ ಕ್ಷೇತ್ರದ ಕಾರ್ಯದರ್ಶಿಯಾದಂಥ ದೇವದಾಸ್ ಅವರೇ, 23 ವರ್ಷಗಳ ಹಿಂದೆ ಪ್ರಾರಂಭವಾದಂಥ ಈ ಒಂದು ಈ KSTಯ ತವರು ಮನೆಗೆ ನಾನು ಈ ಸಲ ಬಂದಿದ್ದೇನೆ. ಭಾಳ ಖುಷಿ ಆಗ್ತಾ ಉಂಟು. ಯಾಕೆಂದರೆ KST ಪ್ರಾರಂಭವಾದಂಥ ಈ ಉಳ್ಳಾಲ ಕ್ಷೇತ್ರದ ಘಟಾನುಘಟಿಗಳ ಮುಂದೆ ನಾವು ಕೂತೊಳಿಗೆ ಅಂತ ಹೇಳೋಕೆ ನಾವು ಬಹಳ ಒಂದು ಹೆಮ್ಮೆ ಅಂತ ಹೇಳ್ತೇನೆ. ಯಾಕೆಂದರೆ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ನಾರಾಯಣಣ್ಣ ಇವರೆಲ್ಲ ಈ KSTಯ ಒಂದು ಆಧಾರ ಸ್ತಂಭ ಅಂತ ಈ ಮನೆಯಲ್ಲಿ ಸೇರಿರುವಂಥ ಎಲ್ಲ ವಲಯದ ಸದಸ್ಯರೇ, ನಮ್ಮ ಸಂಘಟನೆಗೆ ಈ ಉಳ್ಳಾಲ ಕ್ಷೇತ್ರದಿಂದ
ಹಲವಾರು ಪ್ರತಿನಿಧಿಗಳನ್ನು ಜಿಲ್ಲೆಗೆ ರಾಜ್ಯಗೆಲ್ಲ ಆಯ್ಕೆ ಮಾಡಿದ್ದೀರಿ. ಒಳ್ಳೆಯ ವಿಷಯ. ನಮಗೆ ಬೇಕಾದಂಥ ಸವಲತ್ತನ್ನು ಪಡ್ಕೊಳ್ಳಿಕ್ಕೆ ನಾವು ಸರ್ಕಾರದ ಮುಂದೆ ಹಲವಾರು ಬೇಡಿಕೆಗಳನ್ನು ಇಟ್ಟರು ಕೂಡ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಸ್ಪಂದಿಸಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೆ. ಯಾಕೆಂದರೆ ಸಂಘಟನೆಗೆ 23 ವರ್ಷ ಆದರೂ ಸಂಘಟನೆಗೆ ಇನ್ನೂ ಬಲ ಬಂದಿಲ್ಲ. ಈ ಬಲ ಬರಬೇಕಾದ್ರೆ ಪ್ರತಿಯೊಂದು ವಲಯದಲ್ಲಿ ಪ್ರತಿಯೊಬ್ಬ ಸದಸ್ಯರು ಕೂಡ ಸವಲತ್ತು ಪಡೆದುಕೊಳ್ಬೇಕಾದ್ರೆ ವಲಯದ ಅಧ್ಯಕ್ಷರಾಗಲಿ ಕ್ಷೇತ್ರದ ಅಧ್ಯಕ್ಷರಾಗಲಿ ಅವರ ಒಂದು ಉಸ್ತುವಾರಿ ಅಲ್ಲ, ನನಗೆ ಸಿಗುವಂಥ ಸವಲತ್ತನ್ನು ನಾನು ಸ್ವತಃ ನಿಂತು ಪಡ್ಕೊಳ್ಬೇಕನ್ನುವಂಥ ಒಂದು ದೃಷ್ಟಿಯಲ್ಲಿ ಹೋರಾಟ ಮಾಡಿದರೆ ಮಾತ್ರ ಈ ಸಂಘಟನೆಯನ್ನು ಇನ್ನೂ ಎತ್ತರಕ್ಕೆ ಬೆಳೆಸಬಹುದು. ಈಗಾಗಲೇ ನಮಗೆ ಸಿಗಿರುವಂಥ ಸವಲತ್ತುಗಳು ಕೂಡ ನಮ್ಮ ಸಂಘಟನೆ ಸಿಕ್ಕಿದ್ದು ಬಹಳ ದೊಡ್ಡ ವಿಷಯ ಅಂತ ಹೇಳ್ಬೋದು. ಯಾಕೆಂದರೆ ಈಗಾಗಲೇ ನಿಮಗೆ ಎಲ್ಲ ಗೊತ್ತಿರುವಂಥ ವಿಷಯ, ಹಮ್ ಆದ್ಮಿ ಆಗಲಿ NPS ಆಗಲಿ ಈ ಸ್ಮಾರ್ಟ್ ಕಾರ್ಡ್ ಕೂಡ ಹಾಗೆ. ನಮ್ಮ ಜಿಲ್ಲೆಯಲ್ಲಿ ಇಷ್ಟು ಜನ ಟೈಲರ್ಗಳಿದ್ದರು, ಸ್ಮಾರ್ಟ್ ಕಾರ್ಡ್ ಆದದ್ದು ಬರೀ ಒಂದು 10-13 ಸಾವಿರ. ಆದರೂ ಸ್ಮಾರ್ಟ್ ಕಾರ್ಡ್ ಕೊಟ್ಟಿದ್ದಾರಲ್ಲ, ಅದಕ್ಕೆ ನಾವು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಯಾಕಂದರೆ ಇಷ್ಟು ಜನ ಟೈಲರ್ಗಳು ಇಡೀ ನಮ್ಮ ರಾಜ್ಯದಲ್ಲಿ 7 ಲಕ್ಷ ಜನ ಟೈಲರ್ ಇದ್ದೆ ಅಂತ ಹೇಳಿದರು. ಸ್ಮಾರ್ಟ್ ಕಾರ್ಡ್ ಇನ್ನೂ ಸಹ 13 ಸಾವಿರದ ಹತ್ತಿರಲ್ಲೇ ಉಂಟು. ಆದರೂ ಅಷ್ಟು ಜನರಿಗೆ ಅದು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾವು ಬಹಳ ಖುಷಿ ಆಗ್ತದೆ. ಅದೇ ರೀತಿ ಕೊರೋನಾ ಸಮಯದಲ್ಲಿ ನಮಗೆ ಈಗ 2,000 ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟು ಜನರಿಗೆ ಬಂದಿದೆ 2,000 ರೂಪಾಯಿ? ಈ ತವರು ಮನೆಗೆ ತುಂಬ ಜನ, ಯಾಕಂದರೆ ಯಾವ ಕ್ಷೇತ್ರದಲ್ಲಿ ಇಷ್ಟು ಜನರಿಗೆ ಬರಲಿಲ್ಲ. ಅದೇ ಅಂದರೆ ಹೆಚ್ಚಿನವರಿಗೆ ಬರಲಿಲ್ಲ ಇನ್ನೂ ಸಹ. ಅದೀಗೇನು ಕ್ರಮೇಣ ಹಾಕ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಯಾವಾಗ ಬರ್ತಾ ಅಂತೇಳಿ ಗೊತ್ತಿಲ್ಲ ಇನ್ನು, ಯಾಕೆಂದರೆ ಅದು ಸರ್ಕಾರದಿಂದ ಸಿಗುವಂಥ ಸವಲತ್ತು. ಈ 2,000 ಬರುವ ಟೈಮಲ್ಲಿ ಸಾಧಾರಣ ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾತ್ರಿ 11-12 ಗಂಟೆ ಸಹ ಕಾಲ್ ಮಾಡಿದವರಿದ್ದಾರೆ. ಸರ್ ನಮಗೆ 2,000 ಯಾವಾಗ ಬರ್ತದೆ, ಏನು ಮಾಡಬೇಕು, ಮೆಂಬರ್ ಆಗಬೇಕಾದ್ರೆ ಏನು ಆಗ್ಬೇಕಂತೇಳಿ. 23 ವರ್ಷಗಳಿಂದ ಮನೆಗೆ ಅಂಗಡಿ ಬಾಗಿಲಿಗೆ ಅವರ ಕಾಲು ಒಂದು ಹಿಡಿಲಿಲ್ಲ, ಒಂದು ಮೆಂಬರ್ ಆಗಿ ಅಂತೇಳಿ. ಈಗ ನಮ್ಮ ಕಾಲು ಹಿಡಿಯಲಿಕ್ಕೆ ಬರ್ತಾ ಇದ್ದಾರೆ ನೋಡಿ. KST ಎಲ್ಲಿವರೆಗೆ ಮುಟ್ಟಿದೆ ನೋಡಿ. ಈ ಒಂದು KST ಒಂದಿಷ್ಟು ಬಲಿಷ್ಠವಾಗಿದ್ದ ಕಾರಣ ಮಾತ್ರ ಈ ಒಂದು ನಮಗೆ ಸರ್ಕಾರದಿಂದ ಸಿಗುವಂಥ ಸವಲತ್ತನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಮುಂದಕ್ಕೆ ಕೂಡ ಹಾಗೆ ನಮ್ಮ ಈಗ ಇನ್ನು 2 ವರ್ಷದಲ್ಲಿ ನಮ್ಮ KST ರಜತ ಮಹೋತ್ಸವ ಆಚರಿಸಲಿಕ್ಕೆ ಆಗ್ತದೆ. ಆ ಸಮಯದಲ್ಲಿ ಕೂಡ ನಾವು ಸರ್ಕಾರದ ಮುಂದೆ ಯಾವ ಒಂದು ಬೇಡಿಕೆಗಳನ್ನು ಇಟ್ಟಿದ್ದೇವೋ ಅದನ್ನೆಲ್ಲ ಈಡೇರಿಸಲಿ ಅಂತೇಳಿ ನಾವು ಕೇಳಿಕೊಳ್ತಿದ್ದೇವೆ. ಅದಕ್ಕೆಲ್ಲ ನಮ್ಮ ಪ್ರತಿಯೊಂದು ವಲಯದ ಸದಸ್ಯರು ಕೂಡ, ಯಾಕೆಂದರೆ ಈಗ ಒಂದು ವಲಯದ ಸದಸ್ಯರಾದರೂ ಈಗ ಎಷ್ಟೋ ಜನ ಮೆಂಬರ್ಶಿಪ್ ಆಗದವರಿದ್ದಾರೆ. ಅಂಥವ್ರನ್ನು ಕೂಡ ನಾವು ಒಂದು ಈ ಸಂಘಟನೆಗೆ ಬರಮಾಡಿ ಈ ಸಂಘಟನೆ ಬಗ್ಗೆ ಎಲ್ಲ ಹೇಳಿ ಈ ಸಂಘಟನೆಯನ್ನು ಇನ್ನೂ ಎತ್ತರಕ್ಕೆ ಬೆಳೆಸಿ ನಮ್ಮ KSTಯನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ KST ಅಂದರೆ ಸಾಧಾರಣ ನಮ್ಮ ಟೈಲರ್ಗಳಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ಮಂತ್ರಿಗೆ ಕೂಡ ಗೊತ್ತುಂಟು KST ಅಂದರೆ ಏನಂತ ಹೇಳಿದ್ರೆ. ಅಂದರೆ ಅಷ್ಟು ಪವರ್ ಉಂಟು ನಮ್ಮ KSTಗೆ. ಅದನ್ನು ಇನ್ನೂ ಕೂಡ ಹಾಗೆ ಇನ್ನೂ ಎತ್ತರಕ್ಕೆ ಬೆಳೆಸಿ ನಮಗೆ ಬೇಕಾದಂಥ ಸವಲತ್ತನ್ನು ಪಡ್ಕೊಳ್ಳಿಕ್ಕೆ ಎಲ್ಲರೂ ಸಹಕಾರ ನೀಡಬೇಕಂತ ಕೇಳಿಕೊಳ್ಳುತ್ತಿದ್ದ ಈ ಒಂದು ಅವಕಾಶಕ್ಕಾಗಿ ನಾನು ಧನ್ಯವಾದ ಹೇಳ್ತಿದ್ದೇನೆ. ಜೈ KST. ವಂದನೆಗಳು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಿಗೆ. KST ಸ್ಥಾಪಕ ಸದಸ್ಯರಾದ ನಾರಾಯಣ್ BA ಇವರು ಸಂಘಟನೆ ಪರವಾಗಿ 2 ಮಾತುಗಳನ್ನು ಆಡಬೇಕು ಕೇಳ್ಕೊಳ್ತಾ ಇದ್ದೇನೆ. ತಾಳ ಕ್ಷೇತ್ರ ಸಮಿತಿಯ ಪ್ರತಿನಿಧಿಗಳ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ನಮ್ಮ ಜಯಲಕ್ಷ ಕೋಟ್ಯಾನವರೇ ಹಾಗೂ ರಾಜ್ಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯವರ B ವಸಂತರವರೇ ಹಾಗೂ ಉಪಾಧ್ಯಕ್ಷರಾದ ಸುರೇಶ್ BC ರೋಡ್, ಪ್ರಧಾನ ಕಾರ್ಯದರ್ಶಿ ಹಾಗೂ ನಮ್ಮ ಲಿಗೋದರ್ರವರು ಹಾಗೂ ನಮ್ಮ ವೇದಿಕೆಯಲ್ಲಿರುವ ಎಲ್ಲ ಪದಾಧಿಕಾರಿಗಳೇ ಹಾಗೂ ನನ್ನ ಆತ್ಮೀಯ ಟೈಲರ್ಸ್ ವೃತ್ತಿ ಬಂಧು ಭಗಿನಿಯರೇ, ತಮಗೆಲ್ಲರಿಗೂ ವಂದನೆಗಳು. ನಾನು ಸಂಘಟನೆ ಬಗ್ಗೆ ಸ್ವಲ್ಪ ಹೇಳ್ತೇನೆ, ಬಾಕಿ ಬೇರೆ ಏನು ಹೇಳಿ ಪ್ರಯೋಜನ ಇಲ್ಲ. 23 ವರ್ಷ ಆಯಿತು ನಾವು ಹೋರಾಟ ಮಾಡೋದು. ಅದರಲ್ಲಿ ಕೂಡ ಕೆಲವೊಂದು ಬದಲಾವಣೆ ನಾವು ಮಾಡಬೇಕಾಗಿದೆ. ನಮ್ಮಲ್ಲಿ ನಮ್ಮ ಮನಸ್ಸು ಬದಲಾವಣೆ ಮಾಡಬೇಕಾದರೆ ನಾವು ನಮ್ಮನ್ನು
ಸ್ವಲ್ಪ ಕನ್ನಡಿಯಲ್ಲಿ ನೋಡಬೇಕು. ಕಾರಣ 8 ವಲಯಗಳಿವೆ. ಆ 7 ವಲಯಗಳಿವೆ. ಆ ವಲಯದಲ್ಲಿ ಬಂದಿರುವಂಥ ಪ್ರತಿನಿಧಿಗಳು ಭಾಳ ಕಡಿಮೆ ಅಂತ ನನಗೆ ಕಾಣುತ್ತದೆ. ಕಾರಣ ನಮಗೆ 23 ವರ್ಷವಾದರೂ ನಮ್ಮ ಮನಸ್ಸಿನ ಬದಲಾವಣೆಯಲ್ಲಿ ಬಹಳ ಕಡಿಮೆ ಕಾಣುತ್ತದೆ ನನಗೆ. ನಾವು ಯಾವಾಗಲೂ ಹೇಳಿದ್ದನ್ನೇ ಹೇಳ್ತೇವೆ. ಆದ್ದರಿಂದ ಅವರೆಲ್ಲ ಆ ರೀತಿ ಎಣಿಸಿರ್ಬೋದು, ಯಾಪಲ ಪಾತಿರ್ನೇನೆ ಪಾತಿರುಣೆ ಐನಿಂಚಿನ ಕೇರುಣೆ ಎಂದು. ಆದರೆ ನೀವೆಲ್ಲ ಎಣಿಸಿರ್ಬೋದು, ನಮಗೀಗ ಕಿಟ್ ಕೊಟ್ಟಿದ್ದಾರೆ ಸರ್ಕಾರದಿಂದ, ಅಥವಾ ನಮ್ಮ ಅಸೋಸಿಯೇಷನಿಂದ ಕೂಡ ನಾವೆಲ್ಲರೂ ಸೇರಿ ನಿಮ್ಮ ಹಣ ಅದು, ನಾವು ಅದರಲ್ಲಿ ಕೂಡ ಕೊಟ್ಟಿದ್ದೇವೆ. ಸರ್ಕಾರದಿಂದ 2,000 ರೂಪಾಯಿ ಬಂದಿರುತ್ತದೆ. ಇದೆಲ್ಲ ಕಾರಣ ನೀವು ಎಲ್ಲರೂ ಮಾಡಿದಂಥ ಆ ಹೋರಾಟದ ಫಲ. ಬಂಧುಗಳೇ, ಎಲ್ಲರೂ ರಿನ್ಯೂವಲ್ ಎಲ್ಲ ಮಾಡಿಕೊಂಡ್ರೆ ಕ್ಷೇತ್ರ, ವಲಯ, ರಾಜ್ಯ ಎಲ್ಲ ಎಲ್ಲ ಸಂಘಟನೆಗೂ, ಎಲ್ಲ ಪದಾಧಿಕಾರಿಗಳಿಗೆ ಅವರ ಆ ಒಂದು ಕೆಲಸಕ್ಕೆ ಅಥವಾ ಯಾವುದೇ ಒಂದು ಸಭೆ ನಡೆಸುವುದಾದರೂ ಎಲ್ಲದಕ್ಕೂ ಹಣದ ಅವಶ್ಯಕತೆ ಇರುತ್ತದೆ. ಈಗ ಈ ಒಂದು ಸಭೆಗೆ ಎಷ್ಟೋ ದಿವಸದಿಂದ ಅವರು ಪರಿಶ್ರಮ ಪಡ್ತಾ ಇದ್ದಾರೆ. ನಾವೆಲ್ಲ ಎಣಿಸಿರ್ಬೋದು, ಏನು ಈ ಜವಾಬ್ದಾರಿ ಪದಾಧಿಕಾರಿಗಳಿಗೆ ಮಾತ್ರ ಅಂತ. ಪದಾಧಿಕಾರಿಗಳಿಗೆ ಮಾತ್ರ ಅಲ್ಲ ಈ ಜವಾಬ್ದಾರಿ, ಎಲ್ರಿಗೂ, ಎಲ್ಲ ಸದಸ್ಯರಿಗೂ, ಪದಾಧಿಕಾರಿಗಳು ಎಲ್ಲರಿಗೂ ಇದರ ಜವಾಬ್ದಾರಿ ಇರುತ್ತದೆ. ಏನೇ ಒಂದು ಸರ್ಕಾರದಿಂದ ಸವಲತ್ತುಗಳು ಬಂದರೆ ಅದು ಎಲ್ಲರ ಪಾಲಿಗೆ ಬರ್ತದೆ, ಸದಸ್ಯರಿಗೆ ಬರ್ತದೆ, ಪದಾಧಿಕಾರಿಗಳಿಗೂ ಬರ್ತದೆ. ಅದು ನಾವು ಎಣಿಸಿರಬೇಕು. ಯಾವಾಗಲೂ ನಾವು ಹೋರಾಟ ಮಾಡಿದರೆ ಅದು ನಮಗೆಲ್ಲರಿಗೂ ಅದರಿಂದ ಫಲ, ಖಾಲಿ ಪದಾಧಿಕಾರಿಗಳಿಗೆ ಮಾತ್ರ ಅಲ್ಲ, ಅದು ನಾವು ಮೊದಲು ತಿಳಿದಿರಬೇಕು. ಮತ್ತೇನೆಂದರೆ, ನಾವು ಈಗ ವಯಸ್ಸಾದ ಟೈಲರ್ನವರು ಅಥವಾ ಯೌವನವರು ಎಲ್ರಿಗೂ ನಾನು ಹೇಳೋದು ಏನಂತೇಳಿದರೆ, ಇನ್ನು ಅಂದರೆ ಟೈಲರ್ನವರು ಯಾರೆಲ್ಲ ಇದ್ದೀರಿ ಅವರೆಲ್ಲ ನಮ್ಮ ಟೈಲರ್ ಕಲಿಯುವವರಿಗೆ ಒಂದು ದಾನವಾಗಿ ಆ ನಮ್ಮ ಕಲಿತ ವಿದ್ಯೆಯನ್ನು ಕೊಡಬೇಕು. ಇದು ನಾನು ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡುವುದು ಏನೆಂದೇಳಿದರೆ, ನಾನು ಕಲಿಯುವಾಗ ನನ್ನ ಒಂದು ಚಿಕ್ಕಪ್ಪ ಇದ್ದರು, ಅವರಲ್ಲಿ ಕಲಿತೆ. ನಾನು ಟೇಬಲ್ನ ಹತ್ರ, ನನಗೆ ಗೊತ್ತಿರಲಿಲ್ಲ, ಟೇಬಲ್ನ ಹತ್ರ 2-3 ಲೈನು ಹಾಕ್ತಾರೆ ಅವರು. ಮತ್ತೊಬ್ಬರು ಒಂದು ಶರ್ಟ್ ಮೇಕರ್ ಇದ್ದರು, ನೀನು ಹಾಗೆ ನಿಲ್ಲಬಾರದು ಅವರ ಎದುರು, ಅವರು ಕಟ್ಟಿಂಗ್ ಮಾಡುವಾಗ. ನನಗೆ ಒಂದು ಸಂಬಂಧ ಅಂತ, ನಾನು ಚಿಕ್ಕಪ್ಪ ಅಲ್ವ, ಅದರ ಕಾರಣ ನಾನು ಎದುರು ನೋಡ್ತಿದ್ದೆ. ಆಮೇಲೆ ನಾನು ನೋಡ್ತಿಲ್ಲ, ಆದ ಕಾರಣ ಇದು ಆ ಒಂದು ತುಂಬ ನಾವು ಬದಲಾವಣೆ ಮಾಡಿದ್ದೇವೆ. ನಾವೀಗ ಒಬ್ಬರನ್ನು ನೋಡಿದರೆ ಒಬ್ಬರು ಮೊದಲಿನ ಕಾಲದ ಹಾಗೆ ಅಲ್ಲ, ನಾವು ತುಂಬ ಬದಲಾವಣೆ ನಮ್ಮಿಂದ ಆಗಿದೆ. ಇದನ್ನು ಕೂಡ ನಾವು ಹೇಳೋದಂದರೆ, ಎಲ್ರಿಗೂ ನಮಗೆ ಗೊತ್ತಿರುವಂಥ ಆ ವಿದ್ಯೆಯನ್ನು ನೀವು ಟೈಲರ್ನವರಿಗೆ, ಬಾಕಿಯವರಿಗೆ ಕಲಿಸಬೇಕು. ಅದು ಫ್ರೀಯಾಗಿ ದಾನ ಮಾಡಬೇಕು. ಯಾವ ರೀತಿ ನೋಡಿ, ನಾವೊಂದು ದನವನ್ನು ಸಾಕ್ತೇವೆ, ಆ ದನ ಏನು ನಮ್ಮಿಂದ ಬಯಸುವುದಿಲ್ಲ. ಯಾವಾಗ ಬೇಕು, ಕೆಲವೆಲ್ಲ ಹಳ್ಳಿಯಲ್ಲಿ ಇರ್ತದೆ, ಯಾರಾದರೂ ನಮ್ಮ ಮನೆಗೆ ಯಾರಾದರೂ ಬಂದರೆ ಬೆಳಿಗ್ಗೆ ನಾವು ಅದು ಕರೀತೇವೆ, ಒಂದು 10 ಗಂಟೆಗೆ ಕರೆಯುವ ಆ ರೀತಿ ಅವರು ಇದ್ದಾರೆ. ಕೆಲವು ದನಗಳು ದನ ಕರೆಯಲಿಕ್ಕೆ ಬಿಡುವುದಿಲ್ಲ, ಕಾಲು ಹಿಡ್ಕೊಳ್ಬೇಕಾದ್ರೆ ಹಗ್ಗ ಕಟ್ಟಬೇಕು, ಹಾಗೆಲ್ಲ ಉಂಟು. ಆದರೂ ನಾನು ಹೇಳೋದು ಅಂತ ಹೇಳಿದ್ರೆ, ಆ ರೀತಿ ದಾನ ಅಂತ ಹೇಳಿದರೆ, ಆ ಒಂದು ಆ ಹಸು ಯಾವ ರೀತಿ ದಾನ ಮಾಡ್ತೇವೆ, ಅದು ಏನೂ ಬಯಸುವುದಿಲ್ಲ ನಮ್ಮಿಂದ. ನಾವು ಅದನ್ನು ಅದರ ಜಾಗದಿಂದ ಬಿಟ್ಟರೆ ಅದು ಗೊಡ್ಡೆಗೆ ಹೋಗಿ ಮೇಯ್ದು, ಅಥವಾ ನಾವು ತಂದಂಥ ಆ ಹುಲ್ಲನ್ನು ತಿಂದು ನಮಗೆ ಅದು ದಾನವಾಗಿ ಕೊಡ್ತವೆ ಎಲ್ಲನೂ. ಅದೇ ರೀತಿ ಮನುಷ್ಯರು ಕೂಡ ಅದನ್ನು ನಾವು ಯಾವಾಗಲೂ ನೋಡಿಕೊಳ್ಬೇಕು. ಈ ದಾನ ಮಾಡಬೇಕು. ನಾವು ಕೆಲಸ ಮಾಡ್ತೇವೆ, ನಮ್ಮಿಂದ ನಾವು ಏನು ತಗೊಂಡು ಹೋಗ್ಲಿಕ್ಕಿಲ್ಲ. ಎಲ್ರಿಗ ಶುಗರು ಅಥವಾ ಪ್ರೆಷರು ಎಲ್ಲ ಪ್ರಾಯದ ಕಾಲಕ್ಕೆ ಎಲ್ರಿಗೂ ಪ್ರಾರಂಭವಾಗ್ತದೆ. ಆದ ಕಾರಣ ನಾವು ಎಷ್ಟು ಅನ್ಯರಿಗೆ ಅಥವಾ ನಮ್ಮ ಸಮುದಾಯಕ್ಕೆ ಅಥವಾ ನಮ್ಮ ಸಮಾಜಕ್ಕೆ ನಮ್ಮ ಕೊಡುಗೆ ಏನಂತ ನಾವು ಮೊದಲು ತಿಳಿದುಕೊಳ್ಬೇಕು. ಈಗ ಹೇಳ್ತಾರೆ, ನಾನು ಅಷ್ಟು ಕೊಟ್ಟೆ, ಇಷ್ಟು ಕೊಟ್ಟೆ, ನನ್ನಿಂದ ಆಗೋದಿಲ್ಲ, ನಾನು ಪದಾಧಿಕಾರಿಯಾಗಿ ನಮಗೆ ಯಾರು ಸಹಕಾರ ಕೊಡೋದಿಲ್ಲ. ಅದೆಲ್ಲ ಸುಮ್ಮನೆ. ಸಹಕಾರ ನನ್ನ ಸ್ವಭಾವ ಅಥವಾ ನನ್ನ ಮನಸ್ಸು ಯಾವ ರೀತಿ ಉಂಟು ಆ ರೀತಿ ಅದು ನಮಗೆ ಸಹಕಾರ ಕೊಟ್ಟೇ ಕೊಡ್ತಾರೆ. ಯಾರೇ ನೋಡಿ, ನಮ್ಮ ಮಾತಿನಲ್ಲಿದೆ. ನಾವು ಎಲ್ಲರನ್ನೂ ಆ ಒಂದು ರೀತಿಯಲ್ಲಿ ಅವರನ್ನು ನಾವು ಸೇರಿಸುವಂಥ ಪ್ರಯತ್ನ ಮಾಡಬೇಕು. ನಿಮ್ಮೆಲ್ಲರಲ್ಲಿ ನಾನು ವಿನಂತಿ ಮಾಡುವುದಂದರೆ, ಎಲ್ಲರೂ
ಆ ಸದಸ್ಯತನವನ್ನು ಮಾಡಬೇಕು, ಸದಸ್ಯತನ ರಿನ್ಯೂವಲ್ ಮಾಡಬೇಕು. ಆ ರಿನ್ಯೂವಲ್ ಮಾಡಿದರೆ ಮಾತ್ರ ಈಗ ನೋಡಿದರು ಎಷ್ಟು 5,000 ರೂಪಾಯಿ ಏನೋ ಅದರಲ್ಲಿ ಖಾತೆಯಲ್ಲಿ ಉಂಟಂತೆ. ಆದ ಕಾರಣ ಈಗ ಉಳ್ಳಾಳದಲ್ಲಿ ಒಂದು ಸಂದರ್ಭದಲ್ಲಿ ಬಹಳ ಜನ ಸೇರ್ತಿದ್ದರು, ಅದು ಅಂಕೆ ಸಂಖ್ಯೆ ಇಲ್ಲದ ಜನ ಬರ್ತಿದ್ದರು. ಈಗ ತುಂಬ ಬಡವಾಯಿತು ನಮ್ಮ KST ಉಳ್ಳಾಳ ಕ್ಷೇತ್ರ ಸಮಿತಿ ಅಂತ. ನನಗೆ ಬಹಳ ಬೇಸರ ಆಗ್ತದೆ. ಇಲ್ಲಿ ಎಲ್ಲರೂ ಈಗ ಹೇಳಿದರು, ಉಳ್ಳಾಳ ಪ್ರಾರಂಭದ ಜಾಗ, ಉಳ್ಳಾಳದಲ್ಲಿ ಸ್ಥಾಪಾಧ್ಯಕ್ಷರಿದ್ದಾರೆ, ಅಧ್ಯಕ್ಷರಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ, ಎಲ್ಲರೂ ಇದ್ದಾರೆ ಸರಿ. ಆದರೆ ನಮಗೆ ಅವರೆಲ್ಲ ಈ ರೀತಿ ನಮ್ಮನ್ನು ಮೇಲೆ ಇಟ್ಟು ಮಾತಾಡುವಾಗ ನಮಗೆ ತುಂಬ ಮನಸ್ಸಿಗೆ ನೋವಾಗ್ತದೆ. ಕಾರಣ ನಮ್ಮ ಕ್ಷೇತ್ರದಲ್ಲಿ ಮೊದಲಿನಲ್ಲಿ ನಾವು ಎಲ್ಲಿ ಹೋದರೂ ಕೂಡ ನಾವು ಉಳ್ಳಾಳದಿಂದ ಬಂದದ್ದು, ಉಳ್ಳಾಳದಿಂದ ಪ್ರಾರಂಭವಾದ್ದನ್ನು ನಾವು ಹೇಳ್ತಿದ್ದೆವು. ಆದರೆ ಬರುತ್ತಾ ರಾಯರ ಕುದುರೆ ಕತ್ತೆ ಆಯಿತು. ಏನು ಮಾಡೋದು? ನಾವು ಹೇಳಿ ಏನು ಪ್ರಯೋಜನ ಇಲ್ಲ. ಎಲ್ಲರೂ ನಾವು ಅದನ್ನು ನಮ್ಮ ಬದಲಾವಣೆ ಅಲ್ಲಿಂದ ಮಾಡಿಕೊಳ್ಬೇಕು. ನಮಗೆ ಯಾವ ರೀತಿ ನಾವು ಮುಂದೆ ಹೋಗಬೇಕಂತ ನಾವು ನಮ್ಮಲ್ಲಿ ನಾವು ಚಿಂತನೆ ಮಾಡಿಕೊಳ್ಬೇಕು. ಅದೇ ಕಾರಣ ಅದೇ ರೀತಿ ನಾನು ಇನ್ನು ಹೆಚ್ಚೇನು ಹೇಳ ಬಯಸುವುದಿಲ್ಲ. ನನಗೆ ಒಂದೆರಡು ಮಾತಾಡಲಿಕ್ಕೆ ಇಲ್ಲಿ ಅವಕಾಶ ಮಾಡಿಕೊಂತ ಎಲ್ಲ ನನ್ನ ಕ್ಷೇತ್ರ ಸಮಿತಿಯ ಪದಾಧಿಕಾರಿಗಳು, ಸದಸ್ಯರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ ಎರಡನ್ನು ಮಾತನ್ನು ಇಲ್ಲಿಗೆ ಮುಗಿಸ್ತೇನೆ. ಜೈ KST. ಸ್ಥಾಪಕ ಸದಸ್ಯರಾದಂಥ ನಾರಾಯಣ ಬಿ ಅವರಿಗೆ, ಈಗ ಜಿಲ್ಲಾ ಕಾರ್ಯದರ್ಶಿ ಅಂತ ಲಿಗೋದರ್ ಇವರು 2 ಮಾತುಗಳನ್ನು ಕೇಳ್ತಾರೆ. ಉಳ್ಳಾಲ ಕ್ಷೇತ್ರ ಸಮಿತಿಯ ಒಂದು ಮಹಾಸಭೆ ಇವತ್ತು. ಈ ಸಭೆಗೆ ಬಂದಿರತಕ್ಕಂಥ ನಮ್ಮ ಎಲ್ಲ ವೃತ್ತಿ ಬಂಧುಗಳಿಗೆ ನಾನು ನಮಸ್ಕಾರ ಹೇಳ್ತಿದ್ದೇನೆ. ಯಾಕಂತ ಹೇಳಿದರೆ ನಾನು ಇದಕ್ಕೆ ಮೊದಲು ಉಳ್ಳಾಲ ಕ್ಷೇತ್ರದ 2-3 ಸಭೆಗೆ ಬಂದಿದ್ದೇನೆ. ಅಲ್ಲಿ ಇಷ್ಟು ಜನ ಅಲ್ಲ, ಇದರೊಂದು 6 ಪಟ್ಟು 7 ಪಟ್ಟು ಜನಗಳು ಸೇರಿದರು. ಇವತ್ತು ತುಂಬ ವಿರಳ ಕಾಣ್ತಾ ಇದೆ. ಯಾಕೆ ಅಂತ ಹೇಳಿದರೆ ನಾನು ಸುಳ್ಯದಿಂದ ಹೆಚ್ಚು ಕಮ್ಮಿ ಇಲ್ಲಿಗೆ 110 ಕಿಲೋಮೀಟ್ರ್ ದೂರ ಬರ್ತದೆ. ಇಲ್ಲಿಗೆ ಸುಳ್ಯದಿಂದ ಇಲ್ಲಿ ಬರಬೇಕಾದ್ರೆ ನಾವು ಅಷ್ಟು ದೂರದಿಂದ ಬಂದೇವೆ. ಇಲ್ಲಿನವರು ಇನ್ನೂ ಕೂಡ ಕೆಲವು ನಾವು ಬಂದ ಮೇಲೆ ಸಹ ಬಂದಿದ್ದವರಿದ್ದಾರೆ. ಪರವಾಗಿಲ್ಲ. ನಮ್ಮ KST ಯಾರು ಏನು ಎತ್ತ ಅಂತ ಕೇಳಿದರೆ ಇದು ಮಾಮರವೆಲ್ಲೋ ಕೋಗಿಲೆ ಎಲ್ಲೋ ಅಂತ ಹೇಳಿದಾಗೆ ಎಲ್ಲಿದೋ ಒಂದು ಬಾಂಧವ್ಯ ನಮ್ಮ KST. ಸಾಧಾರಣವಾಗಿ ಒಂದು 10-11 ವರ್ಷದಿಂದ ನಮ್ಮ KSTಯನ್ನು ನಾವು ತುಂಬ ಮೈ ಮೇಲೆ ಹಚ್ಚಿಕೊಂಡ ಹಾಗೆ ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಒಂದು ಕೆಲವು ವಲಯಕ್ಕೆ ಹೋದಾಗ ಅಲ್ಲಿ ಕೇಳ್ತಾರೆ, KST ನಮಗೆ ಏನು ಕೊಟ್ಟಿದೆ, ನಮ್ಮ ಟೈಲರ್ ಅಸೋಸಿಯೇಷನ್ ನಮಗೆ ಏನು ಕೊಟ್ಟಿದೆ ಅಂತೇಳಿ. ಟೈಲರ್ ಅಸೋಸಿಯೇಷನ್ ಕೊಟ್ಟದ್ದು ದುಡ್ಡು ಕೊಟ್ಟಿಲ್ಲ, ಏನನ್ನು ಕೊಟ್ಟಿಲ್ಲ. ನಮಗೆ ಕೊಟ್ಟದ್ದು ಮಿತ್ರತ್ವ, ಬಾಂಧವತ್ವವನ್ನು ಕೊಟ್ಟಿದ್ದೇವೆ. ಯಾವ ರೀತಿ ಅಂತ ಹೇಳಿದರೆ, ಮೊದಲು ಒಬ್ಬ ಟೈಲರ್ ಅಂಗಡಿಯವನ್ನ ನೋಡೋ ಇನ್ನೊಂದು ಟೈಲರ್ ಅಂಗಡಿಗೆ ಆಗ್ತಿರ್ಲಿಲ್ಲ. ಅವನಿಗೆ ಎಷ್ಟು ಆಗಿ ಎತ್ತು ಕುಂಟು ಬರ್ತನೆ ಮಾರ ಎಂಕಿನ ಇಡೀ ದಿನ ಬೋನಿ ಆಗ್ತದೆ, ಒಂಜಿ ಕುಂಟು ಬಯಸಿ ಅಲ್ವಾ? ಹೌದಲ್ಲ ಇಲ್ಲಿ? ಅದೇ ರೀತಿ. ಆದರೆ ಈಗ ಹಾಗೆ ಅಲ್ಲ. ಎಲ್ಲ ಟೈಲರ್ಸ್ಗಳು ಒಂದೇ ಸೂರಿನಡಿ ಕೂತ್ಕೊಂಡು ಅವರವರ ಕಷ್ಟಗಳನ್ನು, ಅವರವರ ಭಾವನೆಗಳನ್ನು ಹಂಚಿಕೊಂಡಾಗ ಮಾತ್ರ ನಮ್ಮ ಪ್ರಾಬ್ಲಮ್ಸ್ಗಳು ಕೆಲವು ಸಾಲ್ವ್ ಆಗೋದಕ್ಕೆ ತುಂಬ ಒಂದು ದಾರಿ ಮಾಡಿಕೊಟ್ಟಿದಂತೆ ಈ KST ದಾರಿ ಮಾಡಿಕೊಟ್ಟಿದೆ. ಇಲ್ಲದಿದ್ದರೆ ಈ ಇಷ್ಟು ಜನ ಟೈಲರ್ಸ್ಗಳು ನೀವು ಇಲ್ಲಿ ಒಂದೇ ಇದರಲ್ಲಿ ಹತ್ತಿರ ಕೂತ್ಕೊಂಡು ಮಾತಾಡುವಂಥ ಸಂದರ್ಭ ತುಂಬ ಕಮ್ಮಿ ಇತ್ತು. ಇನ್ನೊಂದು ಹೇಳೋದಾದರೆ, ಈಗ ಇತ್ತೀಚೆಗೆ ನಮ್ಮನ್ನು ಟೈಲರ್ ಅಸೋಸಿಯೇಷನ್ನ ಕರ್ನಾಟಕ ಸರ್ಕಾರ ಅಸಂಘಟಿತ ಕಾರ್ಮಿಕರ ಅಡಿಯಲ್ಲಿ ನೋಂದಣಿ ಮಾಡಿಕೊಂಡಿದೆ. ಆ ಪ್ರಕಾರ ಪ್ರತಿಯೊಬ್ಬ ಸದಸ್ಯನಿಗೂ ಸ್ಮಾರ್ಟ್ ಕಾರ್ಡ್ ಬಂದಿದೆ. ಇತ್ತೀಚೆಗೆ ಈ 2,000 ರೂಪಾಯಿ ಒಂದು ಪರಿಹಾರ ಧನ ಕೊರೋನಾದ ಬಾಬ್ತು 2,000 ರೂಪಾಯಿ ಒಂದು ಸರ್ಕಾರ ನಮಗೆ ಕೊಡ್ತದೆ, ನಮ್ಮ ಬ್ಯಾಂಕ್ ಅಕೌಂಟಿಗೆ ಹಾಕ್ತಾರೆ ಅಂತ ಆದಾಗ, ಮನೆಯಲ್ಲಿ ಕುಳಿತು ಯಾರಿಗೂ ಗೊತ್ತಿಲ್ಲದ ಒಬ್ಬ ಟೈಲರ್ಗಳು, ಹೆಂಗಸರಿರ್ಬೋದು ಗಂಡಸರಿರ್ಬೋದು, ಪ್ರತಿಯೊಬ್ಬರು ಹೋಗಿ ಕೆಲವರು ಸದಸ್ಯತನ ಆಗಿದ್ದಾರೆ, ಇನ್ನು ಕೆಲವರು ಆಗದೆ ಅವರೊಂದು ಅಪ್ಲಿಕೇಶನ್ ತಗೊಂಡೋಗಿ ಒಂದು ಆನ್ಲೈನಲ್ಲಿ ಅದನ್ನು ಬುಕ್ ಮಾಡಿದ್ದಾರೆ. 2,000 ಬರೋಗೆ ಒಂದು ಅರ್ಜಿ ಹಾಕಿದ್ದಾರೆ. ಎಷ್ಟೋ ಜನ ಹಾಕಿದ್ದಾರೆ. ನಮ್ಮ ಸುಳ್ಯದಲ್ಲಂತೂ ತುಂಬ ಇದೆ. ಮೆಂಬರ್ಶಿಪ್ ಮಲ್ಪಲನ್ನ ಇನ್ನೆತ್ತನೆ ಎಲ್ಲ ಹಣ ಎಲ್ಲ ಪ್ರಯೋಜನ ತಿಕ್ಕೋ ದಾಯ್ತಿಗೆ ಬೊಕ್ಕಡೆ ಆಯ್ತು ದಾಯ್ತು ತಿಕ್ಕೊಂಡಿ ನಿಕ್ಲು ಮತ್ತೆ ಈ ತೋರಿಸಿ ಬಂಗಾರ ತೋಜಿ ಅಂಕಲಿಗೆ ಅಂತೇಳಿ ಏನು ಸಿಗೋದಿಲ್ಲ ಅಂತೆ. ಈಗ ಇತ್ತೀಚೆಗೀಗ ನಮ್ಮ ಈ ಒಂದು ತಿಂಗಳಲ್ಲಿ
ನಮ್ಮ ಸುಳ್ಯ ಕ್ಷೇತ್ರಕ್ಕೆ 6 ವಲಯಗಳು ಬರ್ತವೆ. 6 ವಲಯಗಳಲ್ಲಿ ಮಹಾಸಭೆಗೆ ಒಂದು ವಲಯ ಮಹಾಸಭೆ ನಡೆದಾಗ ಕಡಿಮೆ ಪಕ್ಷ 25-30 ಜನ ಕೂತ್ಕೊಳ್ಳುವಂಥ ಒಂದು ಸಂದರ್ಭ ಇತ್ತು ಮೊದಲು. ಈಗ ಹಾಗೆಲ್ಲ 150-200 ಜನ ಸೇರ್ತಾರೆ ಅಲ್ಲಿ. ನಮ್ಮ ಕ್ಷೇತ್ರ ಸಮಿತಿ ಒಂದು ಮಹಾಸಭೆ ಆಯಿತು. ನಾವು ನಮ್ಮ ಕ್ಷೇತ್ರದಲ್ಲಿ ಲೆಕ್ಕಾಚಾರ ಹಾಕಿದ್ದು ನಾವು ಒಂದು 60-70 ಜನ ಅಂತೇಳಿ. ಆದರೆ 180 ಜನ ಬಂದಿದ್ದಾರೆ. ಬೇಕಾದರೆ ಕೇಳಿ, ನಮ್ಮ ವಸಂತರವರು ಬಂದಿದ್ದರು, ಸುರೇಶ್ ಶಾಲೆಯವರು ಬಂದಿದ್ದರು. ಹಾಗೆ ಅದು ಯಾಕೆ ಅಂತ ಹೇಳಿದರೆ ನಮ್ಮ ಒಂದು KST ಸಂಘಟನೆಗೆ ಒಂದು ಬಲ ಬಂದಿದೆ ಅಂತ ಈಗ ಅರ್ಥ ಆಗ್ತಾ ಉಂಟು ಅಷ್ಟೇ, ಸ್ವಲ್ಪ. ಇದೇ ಒಂದು ಕಾರ್ಯಕ್ರಮನ ಸರ್ಕಾರ 2011ರಲ್ಲಿ ಒಂದು NPS ಮುಖಾಂತರ ಕೊಟ್ಟಿತ್ತು. ಇದರಲ್ಲೂ ಹಾಗೆ ದಾನೋ ಲಾಭ ಉಂಡು, NPS ಮಾತ ಟೈಲರ್ ಫಂಡ್ ಒಂದಲ್ಲಿ ದಾನೋ ಲಾಭ ಉಂಡು ಅಂತೇಳಿ ಅದರ ಲಾಭಾಂಶ ಅವರವರೇ ಪಡ್ಕೊಳ್ತಿದ್ದಾರೆ. ಅವರವರ ಬ್ಯಾಂಕ್ ಅಕೌಂಟಿಗೆ ಬಂದು ಅವರವರೇ ಪಡ್ಕೊಳ್ತಾ ಇದ್ದಾರೆ. ಈಗ ಹೆಚ್ಚು ಕಮ್ಮಿ ಸ್ಮಾರ್ಟ್ ಕಾರ್ಡ್ ನಮ್ಮ ಟೈಲರ್ ಅಸೋಸಿಯೇಷನಲ್ಲಿ ಭಾರಿ ಕಡಿಮೆ ಎಲ್ಲಿ ಮಾಡಿದ್ದಾರೆ ಟೈಲರ್ಸ್ಗಳು. ಅದೇ ಈಗ ಕೊರೋನಾ ಸಂದರ್ಭ ಈ 2000 ಬಂತು ಅಂತ ಆಗುವಾಗ ಹೆಚ್ಚು ಕಮ್ಮಿ 6 ಲಕ್ಷಕ್ಕೂ ಮಿಕ್ಕಿ ಟೈಲರ್ಸ್ಗಳು ಸ್ಮಾರ್ಟ್ ಕಾರ್ಡ್ ನೋಂದಣಿ ಮಾಡಿಕೊಂಡಿದ್ದಾರೆ. ನೋಡಿ ಎಲ್ಲಿ ಎಷ್ಟು ಜನಗಳು ಬದಲಾವಣೆ ಆಗ್ತಿದ್ದಾರೆ ಅಂತ ನೋಡಿ. ಅದೇ ರೀತಿ ನಾವು ಇನ್ನು ಮುಂದೆ ಕೂಡ ಕೆಲವೊಂದು ವಿಚಾರಗಳನ್ನು ನಮ್ಮ ಸಮಿತಿಯ ಪದಾಧಿಕಾರಿಗಳು ತಿಳಿಸಿದಾಗ ನಾವು ಅದನ್ನು ಸ್ವಲ್ಪ ಎಲ್ಲ ಮಾತನ್ನು ನಾವು ಯಾವಾಗಲೂ ನೆಗೆಟಿವ್ ಆಗಿ ತಗೊಂಡ್ರೆ ಅದು ನೆಗೆಟಿವ್ಗೆ ಹೋಗ್ತದೆ. ಸ್ವಲ್ಪ ಪಾಸಿಟಿವ್ ಆಗಿ ತಗೊಂಡು ಆ ಪಾಸಿಟಿವ್ ನಾವು ತಗೊಳ್ಬೇಕು. ಏನೋ ನಮ್ಮ ಪದಾಧಿಕಾರಿಗಳು ಹೇಳ್ತಾರೆ, ಒಂದು ಸಭೆ ಕರೆದು ಹೇಳ್ತಾರೆ ಅಂತ ನಾವು ಪಾಸಿಟಿವ್ ಆಗಿ ತಗೊಂಡು ನಾವು ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಒಂದು ಕೈ ಜೋಡಿಸಿದರೆ ಮಾತ್ರ ನಮ್ಮ ಸಂಘಟನೆ ಮುಂದೆ ಹೋಗಲಿಕ್ಕೆ ಸಾಧ್ಯತೆ ಉಂಟು. ಹಾಗೆಯೇ ಈ ಒಂದು ಸಣ್ಣ ಕೆಲವೊಂದು ವಿಚಾರಗಳನ್ನು ಹೇಳ್ತೇನೆ. ಇಲ್ಲಿ ಉಳ್ಳಾಲ ಕ್ಷೇತ್ರಕ್ಕೆ 7 ವಲಯಗಳಿವೆ ಅಂತ ಈಗ ತನಗೆ ಗೊತ್ತಾಯಿತು. ಅದೇ ರೀತಿ ಬೆಳ್ತಂಗಡಿ ಕ್ಷೇತ್ರ ಕೂಡ 9 ವಲಯ ಇತ್ತು. ನಮ್ಮ ಪ್ರಧಾನ ಕಾರ್ಯದರ್ಶಿ ಜಯಂತರು ಮತ್ತು ನನಗೆ ನಮ್ಮ ಜಿಲ್ಲಾಧ್ಯಕ್ಷರೊಂದು ಉಸ್ತುವಾರಿಯನ್ನು ಕೊಟ್ಟಿದ್ದರು. 9 ವಲಯಕ್ಕೂ ಕೂಡ ಹೋಗಿ ಅಲ್ಲಿ ಅವರನ್ನು ಮನವೊಲಿಸಿ ಅಲ್ಲಿ ಎಲ್ಲ 9 ವಲಯಗಳಲ್ಲೂ ಕೂಡ ಅಲ್ಲಿ ಸಂಘಟನೆ ಪರವಾಗಿ ಅವರಿಗೆ ವಿಷಯ ಎಲ್ಲವನ್ನು ತಿಳಿಸಿ ಅಲ್ಲಿ ಪದಾಧಿಕಾರಿಗಳನ್ನು ಬದಲಾವಣೆ ಮಾಡಿಕೊಂಡು ಹೋಗಿ ಇವಾಗ ಪರವಾಗಿಲ್ಲ, ಒಳ್ಳೆ ಬೆಳ್ತಂಗಡಿ ಕ್ಷೇತ್ರ ಒಳ್ಳೆ ಕಾರ್ಯೋನ್ಮುಖವಾಗಿ ಕೆಲಸ ಮಾಡ್ತಾ ಇದೆ. ಅದೇ ರೀತಿ ನೀವು ಕೂಡ ಇಲ್ಲೊಂದು 7 ವಲಯದವರು ಕೂಡ ಎಲ್ಲರೂ ಒಗ್ಗಟ್ಟಾಗಿ ಇದ್ದು ಸಂಘಟನೆಯನ್ನು ಆದಷ್ಟು ಬಲಪಡಿಸಿಕೊಳ್ಳಿ. ಯಾಕೆ ಹೇಳ್ತಿದ್ದೇನೆ ಅಂದರೆ ಈ ಟೈಲರ್ ಅಸೋಸಿಯೇಷನ್ ಶುರುವಾದ ಇದರ ಹುಟ್ಟೆ ಈ ತವರೂರು ಉಳ್ಳಾಲ ಆದ ಕಾರಣ ಇದನ್ನು ಯಾವತ್ತೂ ನೀವು ಉಳ್ಳಾಲದವರು ಪ್ರತಿಯೊಬ್ಬ ಟೈಲರ್ಗಳು ಕೈ ಬಿಡಬೇಡಿ ಅಂತ ಹೇಳುತ್ತಾ ನನಗೆ 2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಉಳ್ಳಾಲ ಕ್ಷೇತ್ರದ ಪದಾಧಿಕಾರಿಗಳು ಧನ್ಯವಾದಗಳು. ವಂದನೆಗಳು ಜಿಲ್ಲಾ ಕಾರ್ಯದರ್ಶಿ ಲಿಗೋದಾರಿ ಅವರಿಗೆ. ಈಗ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ವಸಂತ್ ಬಿ ಇವರು 2 ಮಾತುಗಳನ್ನು ಕೇಳ್ಕೊಳ್ತಾ ಇದ್ದೇನೆ. ಸನ್ಮಾನ್ಯ ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿದ್ದಂಥ ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ನ ಎಲ್ಲ ಪದಾಧಿಕಾರಿಗಳೇ ಮತ್ತು ಇಲ್ಲಿ ನೆರೆದಂಥ ನನ್ನ ವೃತ್ತಿಯ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ನಿಮಗೆಲ್ಲರಿಗೂ ಶುಭ ವಂದನೆಗಳು. ಇನ್ನಿತ್ತ ಈ ಕಾರ್ಯಕ್ರಮಡು ಈ ಜಾಸ್ತಿ ಪಾತ್ರೆನ ಬಡ್ತಿ ಬಂದು ಯಾರು ಮನೆ ಬಂದ ಕುಲ್ದಿತ್ತೆ ಆಮೇಲೆ ಲಾಸ್ಟ್ ಕೊಂಚೂರು ಪಾತ್ರೆ ಬಂಡೇರು ಅಂಡ ಸ್ಪೆಷಲ್ ಆದ ಬಂದಾದ ಬಂಡ ನಿಂಗ್ಲೊಂದು ಇಂಪಾರ್ಟೆಂಟ್ ವಿಷಯ ಪನೋಟೆ ಹಾಕೊಂಡು ನನತ್ತ ಸಮಿತಿ ರಚನೆ ಹಾಕೊಂಡು ಈ ಸಮಿತಿ ರಚನೆನಾಗ ಆಯ್ನಾತ್ ಇದು ನೆಟ್ ಸೇರಿದಾಗ ನಮ್ಮ ಸಮಿತಿ ರೀತಿ ಹಾಕಲೇ ದಯಪಡಿ ಪದಾಧಿಕಾರಿನಕ್ಲೆ ಮೀಟಿಂಗ್ ದೇ ಪಾಡ್ದೇರು ಪ್ರತಿನಿಧಿ ಸಮ್ಮೇಳನ ಬಂಡ ಪದಾಧಿಕಾರಿನಕ್ಲು ಮಾತೆಲ್ಲ ಬರೆಯರೆಜ್ಜಿ ಅಂಚಾದ ನಿಕ್ಲು ಕಮ್ಮಿ ಬೈದಾರಂದಲ್ಲ ಬೇಜಾರಿಜ್ಜಂಗೆ ಆ ಪದಾಧಿಕಾರಿ ಅದು ಏರು ಐಕ್ಯ ಆಯ್ತಾರೆ ಅಕ್ಲು ಹೆಚ್ಚಿನಕ್ಲು ಬೈದರು 1-2 ಜನ ಮಾತು ಬರಂದು ಒಪ್ಪಿರು ಅವು ಮಲ್ಲ ವಿಷಯ ಆಯ್ತು ಆಂಡ ಒಂಜಿ ಎಡ್ಡೆಂದಿನ ಅಧ್ಯಕ್ಷರು ಅವೇ ರೀತಿ ಎಡ್ಡೆಂದಿನ ಪ್ರಧಾನ ಕಾರ್ಯದರ್ಶಿ ಬೊಕ್ಕ ಅವೇ ರೀತಿ ಎಡ್ಡೆ ಕೋಶಾಧಿಕಾರಿ ನಿಕುಲೆ ಆಯ್ಕೆ ಮಾಡ್ಕೊಡೀನಿ ಆಯ್ತು ಅರ್ಥ ಆಯ್ತು. ಎಡ್ಡೆಂದಿನ ಬಂಡಬೇಟಿಗೆ ನಿಕ್ಲು ದುಂಬಿತ್ತಿನಕ್ಲು ಎಡ್ಡೆ ಇಜ್ಜಿಂದ ನಡ್ತಿರಲ್ಲ ಅವು ಒಂಜಿ ಭಾವನೆ ಪುಂಡಿಯಪ್ಪಲ್ಲ ದುಂಬಿತ್ತಿನಕ್ಲು ಎಡ್ಡೆ ವಿಷಯ ಎಡ್ಡೆ ಬೇಲೆ ಮಲ್ತೀರು ಆಂಡ ನನ್ನ ಬತ್ತಿನಕ್ಲು ಐಡ್ಲ ಹೆಚ್ಚ ಬೇಲೆ ಅನ್ಕೊಡು ಅವಳ ಮುಖ್ಯವಾದ ಇಂಜಿನ ಬಂಡ ಈ ಕ್ಷೇತ್ರ ಸಮಿತಿ ಜಿಲ್ಲಾ ಸಮಿತಿ ಹಿಡಿದು ಹೆಚ್ಚು ಅದನ್ನು ವಲಯದಕ್ಕಲು ಬೇಲೆ ಅಂಪಡು ಅವೊಂದಿಕ್ಲು ನೆನಪದಿಲ್ಲ ಪಂಡ ಮುರಣಿ ಮುಟ್ಟದ ಕರ್ನವರ್ಷ ಮುಟ್ಟ ಮಾರ್ಚ್ ಮುಟ್ಟಲ್ಲ ಎಂಗ್ಲಿನ ರಾಜ್ಯ ಸಮಿತಿ ನಿರ್ಧಾರ ಲೆಕ್ಕ ಖಾಲಿ ದುಂಬುತ್ತನೆ ಎಂಗ್ಲು ಮೆಂಬರ್ಶಿಪ್ ಜೊತೆ ಉಂಟು 75 ರೂಪಾಯಿ
ಆ 75 ರೂಪಾಯಿ ಹೋದು ಅವು ನಿಜವಾದ ಏನು ನಮ್ಮ ಜಿಲ್ಲಾ ಸಮಿತಿಡು ಇಂದು ರಾಜ್ಯ ಸಮಿತಿ ಮೀಟಿಂಗ್ 2 ವರ್ಷ ದುಮ್ಮಲ್ತಿತ್ತ. ಈ 2 ವರ್ಷ ಬೇರೆ ಬೇರೆ ಕೊರೋನಾ ನಂಗೆ ಅಪಘಾತ ಮಂದಿ ಹಿಡ್ದಾದ ಮುರಾಣಿ ಮಾರ್ಚ್ ಹಿಡಿದು ಬೊಕ್ಕ ಹೊಸ ಮೆಂಬರ್ಶಿಪ್ ಇದೆ ಪೋಡು ಹೊಸ ಮೆಂಬರ್ಶಿಪ್ ಬುಕ್ ಬತ್ತು ಪೋಡು ಉಳ್ಳಾಲ ಒಳಗೆ ಬೈದನ ಅಧ್ಯಕ್ಷರೇ ಹೊಸ ಉಳ್ಳಾಲ ಒಲೆ ಮಾತ ಕೊಡ್ತನತ್ತ ಆಯ್ತು ನಿಂಗೆ ತೂದುಪ್ಪಾರು 200 ರೂಪಾಯಿ ಇಟ್ಟ ಚಾರ್ಜ್. ಆ 200 ರೂಪಾಯಿ ಇಡ್ಲ 30 ರೂಪಾಯಿ ಒಲೆಯಾಗ ಬರೋದುಂಡು ದುಮ್ಮತ್ತ ಕಾಸು ಹಿಂಗೆ ಖರ್ಚು ಕಮ್ಮಿ ಆಪಣ ಪಡೋಂತೀರ ಈಗ 30 ರೂಪಾಯಿ ಒಲೆಗೆ ಕೊರದು 20 ರೂಪಾಯಿ ಕ್ಷೇತ್ರಗೂ 15 ರೂಪಾಯಿ ಜಿಲ್ಲೆಗೆ 15 ರೂಪಾಯಿ ಸ್ಟೇಟ್ ಕಮಿಟಿಗೆ ಉಪ್ಪುಂಡಾಯ್ತು. ಅವತ್ತು ನನ್ನ ಏರ್ಲ ರಿನ್ಯೂವಲ್ ಮಾಡ್ಕೊಂಡಾಗಲೆಲ್ಲ ಅವೇ ವಿಷಯ ಅನ್ವಯಿಸೋಣ. ಐಟ್ಲ ಮುಖ್ಯವಾದ ಪ್ರತಿ ವಲಯದಕ್ಕೂ ಅಕ್ಲೇನ ಸಮಿತಿ ಡಾಯಿನ ಕಾಸನ್ನು ಸಮಿತಿ ಡಾಯಿನ ನಿಕ್ಲೆ ಮೆಂಬರ್ಶಿಪ್ನು ವರ್ಷ 4 ಸರ್ತಿ ಅಣ್ಣ ನಿಕ್ಲು ಏನು ರಪ್ಪ ಕಡಪ ಹೊಡೇನು ದಿಯರ ಬಲ್ಲಿ ನಿಕ್ಲಡೆ ಇತ್ತಿನ ಮೆಂಬರ್ಶಿಪ್ನು ಏತೆ ಆದುಪ್ಪಾಡು ಒಂಜಿ ಎಲ್ಲಿ ಮಾಡೋಣ ಒಂಜಿ 10 ಮೆಂಬರ್ ಆನಂದಾಂಡ ಅಥವಾ 10 ರಿನಿವಲ್ ಇತ್ತಂದಾಂಡ ಅವೇ ರೀತಿ ಅಯ್ಯ ನಿಕ್ಲು ರಾಜ್ಯ ಸಮಿತಿ ನೇರವಾದ ಕಡಪಡು ರೀತಿ ನಿಕ್ಲು ಕ್ಷೇತ್ರ ಕಡಪಡು ಅಂತಾರೆ ಬೊಕ್ಕ ಅವು ಕ್ಷೇತ್ರ ಜಿಲ್ಲೆಗೆ ಹೋಗಂತನು ಜಿಲ್ಲೆ ಹಿಡಿದು ರಾಜ್ಯ ಸಮಿತಿ ಬನ್ನ ಇಡೀ ವರ್ಷನೇ ಹಾಕೊಂಡವು. ನಾನು ಅಂಚತ್ತು ನಿಕ್ಲು ವಲಯಡು ಕಲೆಕ್ಟ್ ಮಂತದ್ದು ವಲಯಡ್ದೇ ಸೀದಾ ಸ್ಟೇಟ್ ಕಮಿಟಿ ಕಡಪುಡ್ನಿ ಸ್ಟೇಟ್ ಕಮಿಟಿದಾಗ ಮಣ್ಣ ಹೆಚ್ಚು 1 ತಿಂಗಳು ದಿವೀರು ಕಾಯ್ತಲ್ಲ ಒಟ್ಟಿಗೆ ನಿಕ್ಲು ಕಡಪುಡ್ದ ಮೆಂಬರ್ಶಿಪ್ದ ಈಗ ID ಕಾರ್ಡ್ ಕಡಪಡು ಕೊರ್ಪೆಂಗ್ಳು ಅವಳ ಡಿಜಿಟಲ್ ID ಕಾರ್ಡು ಇತ್ತದ ಅವು ಎಂಕ್ಲೆ ಆಫೀಸ್ ಡೈನ್ ಪ್ರಿಂಟ್ ಮಾಡ್ತಂದಲ್ಲ ಆ ಕಾರ್ಡ್ಗೆ ರಪ್ಪ ನಿಕ್ಲೆ ತಿಕ್ಕೊಂಡು ಅವೇ ನಿಕ್ಲೆ ಅಪ್ಪಗನೇ ಎಂಕ್ಲೆ ನಿಕ್ಲೆ ನೇರವಾದ ಕಡಪಡೋದು ದಯಪಂಡ ಇಟ್ಟು ಫಾರ್ಮ್ ಒಪ್ಪಿನಿತ್ತೆ ರಾಜ್ಯ ಸಮಿತಿಗಳ ವಲಯಗಳ ಮಾತ್ರ ಬೊಕ್ಕೊಂಜಿ ಫಾರ್ಮ್ ಮೂಜಿನೇ ಫಾರ್ಮ್ ನಿಕ್ಲು ಅಪ್ಪಗನೇ ಸದಸ್ಯರಿಗೆ ಕೊರೋಡು ದಯಪಂಡ ಸದಸ್ಯರಿಗೆ ನಿಕ್ಲು ಕಾಸು ತೆತ್ತೊಂದ್ರೆ ಕೊಂಚ ಪ್ರೂಫ್ ಅವು ಅಕ್ಲೆ ರಶೀದ್ ನಿಕ್ಲು ಅಪ್ಪಗನೇ ಕೊರೋಡು ಐಟ್ ನಂಬರ್ ದರ ಪಾಟ್ರಿ ಇಜ್ಜಕ್ಲೆಗೆ ದಯಮಾಡ ಆ ನಂಬರ್ ಇಜ್ಜ ನಿಕ್ಲೆ ಆಯ್ತು ಬನ್ನ ಕಾರ್ಡ್ ಬರ್ಕೊಂಡತ್ತ ಆಯ್ಕೆ ಹೊಸ ನಂಬರ್ಲ ನಿಕ್ಲಿನ ಹೊಸ ಮೆಂಬರ್ಶಿಪ್ದ ಕಾರ್ಡ್ ಪ್ರಿಂಟ್ ಅದು ಬರ್ಕೊಂಡವು ಅವೊಂದು ನೆನಪಿಲ್ಲ ದಯಪಂಡ ಶುರು ಕೊರ್ನಾಕ್ಲಿಗೆ ಹಾಕ್ಲಿಕ್ಕೆ ನಂಬರ್ ಉಪ್ಪುಜಿ ಆ ನಂಬರ್ ನಿಕ್ಲಿಗೆ ನೆಕ್ಸ್ಟ್ ಆಯ್ತು ಒಟ್ಟಿಗೆ ಕಾರ್ಡ್ ಬಂದಾಗ ಕಾರ್ಡ್ದೊಟ್ಟಿಗೆ ನಂಬರ್ಲ ಬರ್ಕೊಂಡು ಆಯ್ತು ಫೋಟೋತು ನಾವು ಫೋಟೋಲ್ಲ ಒಪ್ಪುಂಡು ನಿಕ್ಲೆ ಫೋಟೋತನಾಗ ಆ ಕಾರ್ಡ್ ನಿಕ್ಲಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಸುಲಭ ಹಾಕೊಂಡು ಈ ರೀತಿಯ ವ್ಯವಸ್ಥೆ ಪಂಡ ದಯಪಂಡ ಕ್ಷೇತ್ರ ಸಮಿತಿಗಳ ಜಿಲ್ಲಾ ಸಮಿತಿಗಳು ಅಂತ ಬೇಲೆ ನಿಮ್ಗೆ ಕಮ್ಮಿ ಮಲ್ಪದ ಬಂಡ ಇತ್ತಕ್ಕೆ ಬೇಲೆ ನನಗೆ ಹೆಚ್ಚು ಉಂಡು ಸರ್ಕಾರದ ಕೆಲವು ಸೌಲಭ್ಯ ಅಂತ ಇಕ್ಕನಾಗ ಈ ಬೇಲೆ ಹೆಚ್ಚೆಚ್ಚ ಒಂದು ಹೋಗ್ಕೊಂಡು ಈ ವಲಯದ ಅಂಪೇರು ಎಂಕುಲ್ದಲ್ಲ ಒಬ್ಬರು ಅಕುಲಕ್ಕೆ ಏನು ಪಂಡದು ಕ್ಷೇತ್ರದಾಗ್ಲೇ ಗಿಡಪ್ಪೇರು ಈ ಕ್ಷೇತ್ರದಾಗ್ಲಿಗೆ 1 ಮೀಟರ್ ಸರ್ಕಾರದೊಟ್ಟಿಗೆ ಅಥವಾ 1 ಮೀಟರ್ ಅಕ್ಲಿನ ಉನ್ನತ ಸಮಿತಿಯೊಟ್ಟಿಗೆ ಸಂಪರ್ಕ ದಿನಾಗ ಈ ತೀರ್ಥದ ಬೇಲೆ ಪೂರ ಬಾಕಿ ಹಾಕೊಂಡು ಪಂಡ ರಿನಿವಲ್ ಏರು ಮಲ್ತು ಇದ್ದೇರು ಅವು ದಾಯ ಮಲ್ತು ಇದ್ದಾರೆ ಐನ್ ಕೇರ್ನ ವಿಷಯನೇ ಉಪ್ಪುಜಾಕ್ಲೇಡ ಅಂಚಾದುಪ್ಪನಾಗ ಒಲಯಡ್ತೆ ಪೂರ ಈ ರಿನ್ಯೂವಲ್ದಲ್ಲ ಮೆಂಬರ್ಶಿಪ್ದಲ್ಲ ಪೂರ ಬೇಲೆ ಒಲಯಡು ಮಂತೇರ್ನಾಂಡ ಆ ಹಿಡಿದು ಬೊಕ್ಕದ ಬೇಲೆಯನ್ನು ಮಾತ್ರ ಕ್ಷೇತ್ರದಕ್ಕಲ ಜಿಲ್ಲೆದಕ್ಕಲ ಮಲ್ಪೇರು ಐಕ್ ಬಡದು ಆ ರೀತಿಯ ವ್ಯವಸ್ಥೆಯನ್ನು ನಲ್ಲ ನಿಕ್ಲು ಒಂಚೂರು ಇಂಪ್ರೂವ್ಮೆಂಟ್ ಇತ್ತು ಹೊಸತ್ತು ಪಣ ಇನ್ನಿತ್ತು ಮಾತ ಎನ್ನೆಲ್ಲ ಕೊಡುತ್ತೆ ಮಾತೆಲ್ಲ ಹೊಸ ಅಧ್ಯಕ್ಷನಕ್ಲೆ ಉಳ್ಳೇರಿಂದ ಲೆಕ್ಕ ಮಾತ ವಲಯಡ್ಲ 7 ವಲಯದ ಹೊಸ ಅಧ್ಯಕ್ಷರನ್ನಗಳು ಉಳ್ಳೇರು ಈ 7 ವಲಯದ ಅಧ್ಯಕ್ಷರನ್ನಕ್ಕಲ್ಲ ಪ್ರಧಾನ ಕಾರ್ಯದರ್ಶಿ ಖಜಾಂಚಿ ಮುಕ್ಲೆ 3 ಜನಕ್ಕೆ ಮಾತ್ರ ಜವಾಬ್ದಾರಿ ಹತ್ತು ಐತೊಟ್ಟಿಗೆ ಐಟು ಪದಾಧಿಕಾರಿ ಆದಿತ್ಯನಕ್ಲೆಲ್ಲ ಉಪಾಧ್ಯಕ್ಷರು ಉಪ್ಪೇರು ಕಾರ್ಯದರ್ಶಿ ಉಪ್ಪೇರು ಅಕ್ಕಳು ಮಾತೆಲ್ಲ ಸಂಘಟನಾ ಕಾರ್ಯದರ್ಶಿ ಮಾತೆಲ್ಲ ಒಂತ ಉಲ್ಲಾಸೋಡ ಬೇಲೆ ಅನ್ಕೊಡು ದಯಪಂಡ ಸಂಘ 22 ವರ್ಷದ ಬಾರಿ ಬಂಗೋಡು ಮಿತ್ತು ಬತ್ತುಂಡು ಆಂಡ ಸರ್ಕಾರ ನಮ್ಮನ್ನು ಗುರುತಿಸಿಜಿ ಈತ ಈ ಕೊರೋನಾ ಬತ್ತಿನ ಟೈಮ್ ಉಂಡು ಸರ್ಕಾರ ನಮ್ಮನ್ನು ಗುರುತಿಸಿ ನಿಜವಾದ ಕರ್ನ ವರ್ಷನೇ ಎಂಕ್ಲು 5,000 ರೂಪಾಯಿ ಎಂಗ್ಲೆ ಘೋಷಣೆ ಮಲ್ತೈತು ಸರ್ಕಾರ ಅಂಡ ಈ ಸರ್ತಿ ಲೆಕ್ಕದು ಕರೆಸರ್ತಿ ಘೋಷಣೆ ಮಂತ್ರ ನಿಜ ತಿಕ್ಕುದು ಎಂಕ್ಲು ದಾದ ಬಂಡ ಅಂತ ಏರು ಸ್ಮಾರ್ಟ್ ಕಾರ್ಡ್ಗೆ ಅರ್ಜಿ ಪಾಡ್ದಿರ ಅಕ್ಲಿಗೆ ಮಾತ್ರ ಕೊಡಲಿ ನೀವು ಮಾತೆಗಳ ಕೊರೊಂದು ಇಜ್ಜಿ ಬಂಡ ಐನು ಮುಖ್ಯಮಂತ್ರಿಗಳು ಒಪ್ಪಿರೇನು ಸನ್ಮಾನ್ಯ ಯಡಿಯೂರಪ್ಪ ಐನು ಒಪ್ಪಿರು ಆರು ಕೂಡಲೇ ಯಾರನ್ನ ಕಾರ್ಯದರ್ಶಿಗೆ ಬಂದಿರು ಅವು ಟೈಲರ್ನವ್ರು ಎಂತ ಬೇಡಿಕೊಂಡು ಅದನ್ನು ಮಾಡಿಕೊಡಿ ಎಂದು ಇಂದೆಂಗ್ಲೆ ಕೋಟ ಶ್ರೀನಿವಾಸ ಪೂಜಾರ್ಲು ಖುದ್ದು ಪಂಡಿನ ಆರು ಎದುರು ಪಾತ್ರೆಂದು ಉಪ್ನಾಗನೇ ಆರು ಮುಖ್ಯಮಂತ್ರಿ ಬಂದಿರು ಮುಖ್ಯಮಂತ್ರಿ ಬಂದು ಅದನ್ನೊಂದು ಮಾಡಿಬಿಡಿ ಎಂದು ಆಡ ಐನು ಎಂಗ್ಲೆ ಶ್ರೀನಿವಾಸ ಪೂಜಾರದ್ದು ಅದು ಬಂದಿರು ಬಂಡ ಮನದನ್ನೇ ಎಂಗ್ಲೆ ಫೋನ್ ಬಂತು ಬಂದಿರು ಅವು ನಿಕ್ಲೆ ನಾವು ಪಾಸ್ ಆಂಡು ಒಂಜಿ ಎಂಗ್ಲೆ ಭಾರಿ ಖುಷಿ ಆಂಡು ಇಂಕ್ಲು ಕೆಲವು ಟಿ ವಿ ಲೈನ್ ಅಂತ ಪಾಡ್ಪಾದ ಎಂಗ್ಲು ಪತ್ರಿಕೋಷ್ಠಿ ಆರೇ ಪಂಡಿರು ಪತ್ರಿಕೋಷ್ಠಿ ಅಂತ ಇರ್ತಾ ನಿಕ್ಲೆ ಅನೌನ್ಸ್ ಉಂಪುಲೆ ನಿಕ್ಲಿನ ಎಂಚ ಬಂತಾರ 30,000 ಜನಕ್ಕೆ ಬಂಡ ಅಪ್ಪ ಇಂಗ್ಲೆ ಸ್ಮಾರ್ಟ್ ಕಾರ್ಡ್ ಕೇವಲ 30,000 ಜನ ಮಾತ್ರ ಪಾಡ್ದೇನೆ ಅರ್ಜಿ ಅಕ್ಲೇ ತಿಕ್ಕಂಡು ಇಂದು ತಿಕ್ಕಣದು ಮಾಡದೆ ಮನದಾನಿ ಬೈಯಾಡು ನ್ಯೂಸ್ ಬರೋದುಂಡು ಅವು ಇನಿ ಬೈಯಾಡು ಅನೌನ್ಸ್ ಆಪಣದು ಉದಾಹರಣೆ ಮತ್ತು ಪೇಪರ್ ಅಂತ ಬತ್ತುಂಡು ಬೈಯಾಡು ಬಂದಿರು ಅದನ್ನು ತಡೆ ಹಿಡಿಯಲಾಗಿದೆ ಎಂದು ಅವು ತಡೆ ಹಿಡಿಯಾರ ಬಂಡ ಅವು ಪೊಕ್ಕಡೆ ಬಂತಿದ್ದೀರ ಏನಿಲ್ಲ ದಯಬಂಡ ಟೈಲರ್ ನಕ್ಲು ನಿಜವಾದ 30,000 ಟೈಲರ್ ನಕ್ಲು 10 ಕೆಲವು ಜನ ವಾದ ಬಂತೇರು
ಅವು ಕೇವಲ 30,000 ಜನಕ್ಕೆ ದಾಯ ಕೊರ್ಪಾರಂದು ಅಕ್ಲು ವಾದವಂತೇರು ಬೊಕ್ಕ ನಮ್ಮ ಲೆಕ್ಕನೇ ಈಗ ಘಟ್ಟದ ಮಿತ್ತು ಮಾತ ಈ ಭಾವಸಾರ ಅವನ ಜಾತಿ ಉಂಡು ಅಕ್ಲು ಟೈಲರ್ ಜಾತಿ ಒರಿಜಿನಲ್ ಈ ನಮ್ಮಲ್ಲಿ ದುಂಬು ಬೆದವೆತ್ತೆ ಜಾತಿ ತಕ್ಲು ಬೆಲೆ ಅಂಪಿರ್ತಲೆ ಇದು ಮಡಿವಾಳ ಇರಬೇತೆ ಪ್ಲೇಯರ್ ಕುಂಬಾರ ಇರಬೇತೆ ಪ್ಲೇಯರ್ ಅಕ್ಲೆ ಜಾತಿದ ಕಸ ಬಂದುಂಡುದುಲೆ ಅವೇಲಕ್ಕ ಕ್ಷವರಿಕೆರು ಅಕ್ಲೆ ಜಾತಿದ ಕಸ ಬಂದುಂಡು ಅವೇಲಕ್ಕ ಟೈಲರ್ನಕ್ಲೆಲ್ಲ ಜಾತಿದ ಕಸಬೆ ಉಂಡು ಅವು ನಿಕ್ಲೆ ಮೂಲ ಏತೋ ಜನ ಗೊತ್ತಿದ್ದವು ಅಂಚಿನಕ್ಲು ನಮಡ್ದು ಹೆಚ್ಚ ಒಳ್ಳೆಯರು ಒಂಜಿ ರೆಡ್ನೇದ ಅಕ್ಲು ನಮ್ಮ ಈ ಸಂಗುನಕ್ಲು ಆತ ಲೈಕ್ ಒಂಪಜೇರು ಪಂಡ ಅಕ್ಲು ಜಾತಿದ ಸಂಗೋಡೆ ಬೋಪೇರು ಅಕ್ಲೆ ದಾಲ ಡಿಮಾಂಡ್ ಇತ್ತು ಜಾತಿದ ಸಂಗೋಡೆಗೆ ಏನು ಏನು ಅಂಚದ ಅಕ್ಲೆಗೆ ಈ ಬೇಡಿಕೆ ತಿಕ್ಕೊಂತುಂಡು ಈ ಅಕ್ಕುಲದಾದವಂತೀರು ಅಕ್ಲು ಬ್ಯಾಂಗ್ಳೂರ್ಲ ಮಸ್ತ್ ಜನ ಉಳ್ಳೇರು ಅಕ್ಲು ಕೂಡಲೇ ಬನದನಿ ಭತ್ತದ ಮುಖ್ಯಮಂತ್ರಿ ಪಾತ್ರದ ಮುಖ್ಯಮಂತ್ರಿ ಕಾರ್ಯದರ್ಶಿ ಮಾಡೋದು ಅವು ಖಾಲಿ 30,000 ಜನ ಕೊರನ ಯಾವ ನಿಂಕುಲ್ಲ ಟೈಲರ್ ತೆಂಕ್ಲೆಲ್ಲ ಕೊರೋಡೋದು ಅಡೇಗೆ ಅವು ಸ್ಟಾಪ್ ಆಂಡು ದಯಪಂಡ ಸಮಸ್ಯೆಲು ಉದ್ಭವ ಆಣದಿಲ್ಲ ಅವಳು ನಮ್ಮ ಸಮಸ್ಯೆ ನಿಜವಾದವು ಸುಲಭ ಇತ್ತು ದಯಪಂಡ ಅಕ್ಲೆಲ್ಲ ಬಂತೋಲಿ ಸರ್ಕಾರದ ಅಧಿಕಾರನಕ್ಲೆಲ್ಲ ಬಂತೋಲಿ ಅವು ಎಗ್ಲೆ ರಿಜಿಸ್ಟರ್ ಏನಕ್ಲೆ ಮಾತ್ರ ಕೊರ್ಪ ನಿಕ್ಲು ರಿಜಿಸ್ಟರ್ ಆದ ಜನ ನಿಕ್ಲು ಕೇನು ಹೊಡ್ಚಿಂದ ಬಂತೋಲಿ ಅಕ್ಲೆ ಅಕ್ಕುಲ್ಲ ಪಂಡಿಜರ ಏನು ಅಂಚದು ಬಾಕಿ ಆಂಡು ಐಡ್ದಕ್ಕ ಈ ವರ್ಷ ನಿಜವಾದ ಏನು ಓಪನ್ ಆದ ಪಂಡೆ 2,000 ಕೊರ್ಪ 5,000 ಪೋಡ್ 2,000 ಆ 2,000 ರೋಡ್ಲ ಇತ್ತೆ ಸುರು ಬೈದಿನಕ್ಲೆ ಮಾತ್ರ ಬೈದಿನ ಹತ್ತಂದೆ ಬರದಿನಕ್ಲೆ ಇತ್ತಲಕ್ಕೆ ಏನು ಅಂದರೆ ಅವು ಪಂಡ ಒಂಜೇ ವಾರೋಡು ಅಕ್ಲೇನು ಸಟ್ಲ್ ಬಂದೇರು ಒಂಜಿ ವಾರೋಡು ಸರ್ಕಾರ ಬಿಡುಗಡೆ ಬಂದಿನ ಕಾಸನಕ್ಲು ಸಟ್ಲ್ ಅಂತ ಬಿಡ್ತೇರು ಐದು ಪಕ್ಕ ಕಾಸಿಜ್ಜಿ ಕಾರ್ಮಿಕ ಇಲಾಖೆಗೆ ಎನ್ನಾಗ ಕಾರ್ಮಿಕ ಅಧಿಕಾರನಕ್ಲು ಪಂಪೇರು ನಿಕ್ಲು ಸರ್ಕಾರದ ಒತ್ತಡ ಪಾಡ್ಲೆ ಸರ್ಕಾರ ಎಂಕ್ಲೆ ಕಾಸು ಕಟ್ತಾನೆ ಇಂಕ್ಲು ಕೂಡಲೇ ಏನು ಕೊರ್ಪ ನಿಕ್ಲೆಗಂದು ಅಂಚ ಮುರನೆ ಅಧಿವೇಶನ ನಡತ್ತೊಂದು ಪುನಾನೆ ಇಂಕ್ಲು ಬ್ಯಾಂಗ್ಳೂರು ಪೋಯ ಕಾರ್ಮಿಕ ಸಚಿವರಿಗೆ ಮನವಿ ಕೊರಿಯ ನಮ್ಮ ವೇದವಾಸ ಕಾಮತ್ತೇನ ಮುಂದಾಳುತ್ತೋಡು ಆಂಡಲ ಸರಿಚ ದೆತ್ತೊಂಡೇರ ಐನು ಪೂರ ಪರಿಶೀಲನೆ ಮಲ್ಪಕ ಬಂತೇರು ಅವೇ ಆಯ್ತು ಮನದನಿ ಕಾರ್ಮಿಕ ಇಲಾಖೆ ಪೋನೊಮ್ಮನಾರು ಪಂಡೇರು ಇವತ್ತಿನ ಈಗಿನ ಅಧಿವೇಶನದಲ್ಲಿ ಅದು ಜಾರಿ ಆದರೆ ನಮ್ಮ ಹಣ ಬರ್ತದೆ ಅಂದು ಜಾರಿ ಆತನ ಇಜ್ಜನಲ್ಲ ಗೊತ್ತಿಜ್ಜಿ ಜಾರಿ ಆತನಲ್ಲ ಇಜ್ಜಿನಲ್ಲ ಸರ್ಕಾರ ಕಾಸು ಇಜ್ಜಿಂದ ಪಣದುಂಡು ಆತೆ ನನೈತೆ ಎನ್ನ ಲೆಕ್ಕೋಡು ಅವು ನಿಕ್ಲೆ ತಿಕ್ಕೊಂಡ ಇಜ್ಜನಲ್ಲ ಪಂಡ ಅಜ್ಜಿ ಅಡೆ ಮುಟ್ಟ ಅದು ದಯಮಾಡಿ ಬೊಕ್ಕ ಬೊಕ್ಕ ಜನಕ್ಲೆಲ್ಲ ಬೋಡಿ ಉಂಟು ದಯಮಾಡಿ ನಮ್ಮ ಸಾಲದ ನತ್ತತ್ತ ಸರ್ಕಾರ ಅವು ಫ್ರೀ ಕೊರ್ಪುನತ್ತ ಅಂಚದಾಯ್ತು ಮಿತ್ತ ಆತ ನಂಬಿಕೆಲ್ಲ ಉಪ್ಪುಜಿಂದ ನಾನು ಬುಡ್ದೆ ಬೋಡಾಪುಂಡು ಇಂಚಿನ ವ್ಯವಸ್ಥೆಯಲ್ಲಿ ಮಾತ್ರ ನಡ್ತೊಂದು ಒಪ್ಪನಾಗ ನಮ್ಮಡ ಬಲವಾಯಿನ ಸಂಘಟನೆ ಬೋಡು ನಿರ್ಮಾತ ಕೇಂದ್ರ ಅವು ನಿಕ್ಲು ಮಾತೆಲ್ಲ ಆಲೋಚನೆ ಮಾಡ್ಬಿಡಪ್ಪ ದಯಪಂಡ ಇನ್ನು ಈ ಉರಿಯ ದಾಲಮಲ್ ಪೆರ್ಲ ಆಪುಜಿ ನಿಕ್ಲೊಂದು ಎಲ್ಲಿ ಒಂದು ಎಕ್ಸಾಂಪಲ್ ಕೊರ್ಪೆ ಅವು ಸಾಧಾರಣ ಮಾತೆಲ್ಲ ಗೊತ್ತುಪ್ಪು ಇಂಗ್ಲೇಜ್ ದೋಸ್ತಿ ಒಂದು ಮಾರ್ಕೆಟ್ಡ್ ಬೇರವನ್ ಪೆರ ಪೋಯರು ಆರ್ಲಾರ್ನ ಫ್ಯಾಮಿಲ್ಲ ಒಂಜಿ ಪರಂದು ಒಂಜಿ ಅಂಗಡ್ಡು ನೇಲ ಒಂದಿತ್ತುಂಡು ಪರಂದನ ತೂದು ಮೆರ್ಕೆಂಡರು ಪರಂದಿಗೆ ಎತ್ತು ಕಿಲೋಕ್ಕೆ ಒಂದು 6 ಪಂಡೇರು ಪರಂದಿಗೆ 50 ರೂಪಾಯಿ ಇಂದು ಮೇರೆಗೆ ಒಂದು ಹೆಚ್ಚು ಅಂತೋಜಿಂಡು ಅಂತ ಕೈತಳ್ಳು ಕುಡೊಂಜಿ ಅಂಗಡ್ಡು ಬೋದಿಗೆ ಎಂಡೇರು ಅವಲ್ಲ ಪರಂದಿತ್ತುಂಡು ಆಯ್ ಬಣ್ಣ 40 ರೂಪಾಯಿ ಇಂದು ಮೇರೆಗೆ ಆಶ್ಚರ್ಯ ಹಣ್ಣಿಂದು ಇಂದು 40 ರೂಪಾಯಿ ಬತ್ತಿ ಆಲ್ತದ್ದು ಇಡೇ ಮಟ್ಟ ಈತೇ ವ್ಯತ್ಯಾಸ ಒಂಜಿ ಅಂಗಡ್ಡು ಒಂದು ಈ ಕಡೆ 10 ರೂಪಾಯಿ ಹೆಚ್ಚು ಮಾರು ಇರ್ಕೊಂಡು ದಾಯ ಬಣ್ಣದ ಮೇರೆ ಬಣ್ಣ ಇದು ಕಟ್ಟು ಹೊಡ್ತಿ ಅನ್ಕಿ ಬರ್ಪೆ ಬಣ್ಣದ ಆಡ್ಬೋದು ಕೇಂಡೇರು ಸುರುತ ಅಂಗಡ್ದ ಆಡ ಆಯ ಕೇರ್ಲೆಸ್ ಬಂಡ ಎಂಜಾಯ್ತುಂಡ ನಿಕ್ಲೆಗೆ ಈತೆ ಗೊತ್ತು ನಿಕ್ಲೆ ಬೇರೆ ಮಲ್ಪೆರೆ ಗೊತ್ತಿಜ್ಜಿ ಆಯನ ಪರಂದು ಅವು ಕೈಯಲ್ಲಿ ಹಿಡ್ದು ತಾಳ್ದನ ಕಪ್ಪು ಕಪ್ಪ ಆತಂಡು ಎನ್ನ ಪರಂದು ಕೈಲಿಡೇ ಉಂಡು ಈರೆಗೆ ಇಂಕ್ಲೊಂದು ಪನ್ನೆ ದೆತ್ತು ಕೊರ್ಪ ಎಡ್ಡೆತ್ತಿನಕ್ಕೆ ಅವು ರೇಟ್ ಹೆಚ್ಚ ಅವು ತಾಳ್ದನ ಇನ್ನಿ ಪೋತಿ ನೋಡಿ ನಿಕ್ಲೆ ಎಲ್ಲಕ್ಕೆ ಅವು ದಕ್ಕೋಡ ಇನ್ನು ಆಯ್ತು ಅರ್ಥ ಜನ ಗೊತ್ತುಂಡು ಆ 12 ಉಪ್ಪುನಿ ಪಂಡ ನಮ್ಮ ಒಗ್ಗಟ್ಟಡು ಉಪ್ಪು ಅಂದೈದು ಅರ್ಥ 12 ತಿರ್ತು ಬೂರ್ದು ಬೋಪನ ಉಂಡತ್ತು ಅವು ಪೋಣು ಒಂದೇ ಲೆಕ್ಕ ಅದಕ್ಕೆ ಒಗ್ಗಟ್ಟನ್ನು ಬಂದ್ಬಿಜೇರು ಅಂಚೆ ಅದು ನಮ್ಮ ಏಪಲ ಪರಂದದ ಕೈಲ್ಡ್ ಉಪ್ಪುಗ ಆ ಕೈಲ್ಡ್ ಒರೆಯೋಡಂದ್ರೆ ನಮ್ಮ ಸಂಘಟನೆ ಉಪ್ಪುಗ ಆ ಸಂಘಟನೆ ಇತ್ತಿನ ಮಾತ್ರ ನಂಗೆ ಕೇಂದ್ರ ಒಂಜಿ ಅಧಿಕಾರ ಉಪ್ಪುಂಡು ನಂಗೆ ಕೊಂಚ ವ್ಯಾಲ್ಯೂ ಉಪ್ಪುಂಡು ನಮ್ಮ ಏಪಲ 12 ಇತ್ತಿನ ಮಾತ್ರ ವ್ಯಾಲ್ಯೂ ಇನ್ನು ಈ ಸಂಘಟನೆ ಆಯ್ಬೊಕ್ಕ ಈ ಟೈಲರ್ ನಕ್ಲು ಪ್ರತಿ ತಿಕ್ಕಳು ಒಂಚೂರು ಜೋರುಡು ಪಾತಿರುವರು ದಯಪಂಡ ಆಕ್ಲೆ ದುಂಬು ಒಂಜಿ ಪೋಡಿಗೆ ಎತ್ತುಂಡು ಎಂಗ್ಳು ಪಾತೇನ ಆಪುಂಡ ಇಜ್ಜ ಅಂದು ಬೊಕ್ಕೊಂದು ಏಕೆ ಮೆಲ್ಲಗೆ ಸೈಡ್ದ ಅಂಗಡ್ದಕ್ಲ ಕೀಲ್ದಿ ಒಂತೇರು ಮೇನ್ ಅಂಗಡಿ ದಾಲ ಒಂಜಿ ಬೇಲೆ ಚಾಂಬೆ ಅಂಡ ಗಿರಾಕಿ ನೆರ್ನಾಗ ಬೊಕ್ಕೊಂಜಿ ಅಂಗಡ್ದ ತಿಳ್ತೊಂತೆ ಇತ್ತೆ ಅಂಚ ಅಂಪುಜಿರು ಆರಿಂಡ ಸಂಗೊಡುಲ್ಲ ಎಂಚಿನಕ್ಕೆ ನೆರ್ ನಾವು ಕೇನ್ಗ ಅಂಚಿನ ಧೈರ್ಯ ಒಪ್ಪುಂಡು ಐಕ್ಯಪಡದು ಯಾರು ನಿಕ್ಲಡ ಪಂಪೆ ಆಯ್ನಾತ್ ಸಂಘಟನೆ ನಿಕ್ಲು ಇತ್ತಾರ್ನಾಂಡ ನಿಕ್ಲಿಗೆ ಮರ್ಯಾದೆ ಜಾಸ್ತಿ ಉಂಡು ವ್ಯಾಲ್ಯೂ ಜಾಸ್ತಿ ಉಂಡು ಆಂಡ ನಿಕುಲ್ದಲ್ಲ ಈಗ ಮಲ್ಲ ತ್ಯಾಗ ಮಲ್ಪಡುಂದಲ್ಲ ಇಜ್ಜಿ ನಮ್ಮ ಸಾರಗಟ್ಲೆ ಕೊರಡುಂದಲ್ಲ ಇಜ್ಜಿ ಅತ್ತನ ಎಂಗ್ಲಿನ ದೋಸ್ತಿ ರೋಟಾಡಿತ್ತಿಲಕ್ಕ ವರ್ಷಕ್ಕೆ 16,000 18,000 ಈಗ ಮೆಂಬರ್ಶಿಪ್ ಕೊರ್ರೆ ಇಜ್ಜಿ ನಮ್ಮ ಇಟ್ಟು ಅಲ್ಪಸಂಖ್ಯಾತ ಮೆಂಬರ್ಶಿಪ್ ದುಂಬು 45 ರೂಪಾಯಿ ಇತ್ತಂದ್ರೆ ಇತ್ತೆ 80 ರೂಪಾಯಿ ಆತೆ ಆ ಎಲ್ಲೇ 80 ರೂಪಾಯಿ ಬಣ್ಣ ದಿನಕ್ಕೆ ತಾಪಣದ ಲೆಕ್ಕ ಆಂಬ್ಲು ಒಂಜಿ ವರ್ಷಕ್ಕೆ 80 ರೂಪಾಯಿ ಬಣ್ಣಾಗ ಆತ ಎಲ್ಲೇ ಕಾಸನ್ನು ಕೊರದು ನಮ್ಮ ಸಂಘಟನೆ ಬಳಪ ಬನ್ನಾಗ ಅವು ಆಶ್ಚರ್ಯ ಅಂದೇ ಲೆಕ್ಕ ಕೆಲವರೇ ಮಾತ್ರ ಅವು ಆಶ್ಚರ್ಯನೇ ಆಪಣು ಇಷ್ಟು ಕಡಿಮೆ ನೀವು ತಗೊಂಡು ಏನು ಮಾಡ್ತೀರ ಅದನ್ನೊಂದು
ಈ ನಿಜವಾದ ಇಟ್ಟಿತ್ತ ರಾಜ್ಯ ಸಮಿತಿ ಕೊಂಚ 15 ರೂಪಾಯಲ್ಲಿ ಎಂಥದ್ದಾಗ್ತದೆ ಇವರ ಅದಕ್ಕೇನು ಇವರು ನಿಜ ಸಾಮಾನ್ಯ ಅಕ್ಲು ಬಮ್ಮಿ ನಾಳೆ ಎಂಕುಲ್ದಾದ ಪಂಡ ಪ್ರತಿ ಒಂಜಿ ಮೆಂಬರ್ಗಳ ಒತ್ತಡ ಬುರ್ರೆ ಬಲ್ಲಿ ಪಂಡದು ಅಕ್ಲೆ ಒತ್ತಡ ಬೂರ್ದಾಂಡ ಒಂಜಿ ಸಮಸ್ಯೆ ಅಂದ ಪ್ರತಿಯೊಬ್ಬರೇ ದಯ ಪಂಡ ಇನ್ನು ಸಾರ ಕೊರ್ತಲ ನಮ್ಮ ಸಂಘಟನೆ ಬೆಲೆ ಅಮ್ಮನಕ್ಳುಳ್ಳೇರು ಇದು ಎಂಕ್ಲು ಮತ್ತು ಏತೋ ಕೈ ಹಿಡಿದು ಪಾಡ್ದು ಸಂಘಟನೆ ಬುಳೆಪಾದ ಆಂಡ ನೀ ಲೆಕ್ಕದ ಕಾಸುಕೋರೆಲ್ಲ ಬಂಗಾಪನಕ್ಲು ಉಳ್ಳೇರು ನಮ್ಮ ಅವೇನು ಆಲೋಚನೆ ಮಾಡ್ಬಿಡಾಪನು ಒರಿಯಾಗ ಕಾಸುಕೋರೆ ಬಂಗಾಪನದನಗ ಆಗ ದಿಂಜ ಹೊರೆ ಪಾಡ್ರೆ ಬಲ್ಲಿ ಐಕ್ ಪಡೆದ ಎಂಕ್ಲು ಏನು ಅತಿ ಕಡಿಮೆಡು ಒಂಜಿ 200 ರೂಪಾಯಿ ವರ್ಷ ಮೆಂಬರ್ಶಿಪ್ಗೂ ರಿನ್ಯೂವಲ್ ಕನ ಅವೇ 80 ರೂಪಾಯಿ ಆ 200 ರೂಪಾಯಿಡು 80 ರೂಪಾಯಿ ಪ್ರವೇಶಧನ 80 ರೂಪಾಯಿ ಸದಸ್ಯತನ 160 40 ರೂಪಾಯಿ ನಿಗಲೆ ID ಕಾರ್ಡ್ ಡಿಜಿಟಲ್ ID ಕಾರ್ಡ್ ಮಲ್ತು ಕೊರ್ಪ ಅವಳ ಫೈಬರ್ ನೆಟ್ ಪೀಸು ಎಡ್ಡೆಂದಿನ ಕಾರ್ಡ್ ಡಿಜಿಟಲ್ ID ಕಾರ್ಡ್ ಮಲ್ತು ಕೊರ್ಪ ಆಯ್ಕೆ ನಿಜ ಅದು ಸೈಬರ್ಡ್ ಮಾತ್ರ 100 ರೂಪಾಯಿ ಮಧ್ಯೆ ಎತ್ತೋನಿ ರಂಜನೆ ಈ ಕಾರ್ಡ್ಗೆ ಅಂಡ ಎಂಕ್ಲು ಐನು ಕಾಲಿ 40 ರೂಪಾಯಿ ಮಲ್ತು ಕೊರ್ಪ ನಿಕ್ಲಿಗೆ ಅಂಚಾದ ಆಯ್ನಾತ ನಿಕ್ಲು ಜನಕ್ಲೆಡ ಅಕ್ಲೇನ ಮನಸ್ಸಿಗೆ ತಾಗು ಲೆಕ್ಕ ಪಂಡದು ಆ ರೀತಿಯ ವ್ಯವಸ್ಥೆಗೆ ನಿಕ್ಲು ಪ್ರೋತ್ಸಾಹ ಕೊರೋಡು ಪಂಡದ ನಿಕ್ಕಳಕ್ಕೆ ಏನು ಅಂಚ ಇನ್ನಿತ ಈ ಕಾರ್ಯಕ್ರಮಗೂ ನಿಕ್ಲು ಎಂಗ್ಲಿನ ತರ್ಪದು ಎಂಗ್ಲಿನ 2 ಪಾತ್ರ ಕೇಂದು ಪೊರ್ಲೋಡೆ ಎಂಗ್ಲಿ ಪಾತ್ರಂಜಿ ಅವಕಾಶ ಕೊರಂಜಿನ ಉಳ್ಳಾಲ ವಲಯದ ಮಾತಾ ಪದಾಧಿಕಾರಿನಕ್ಲೆ ನಿಕುಲ್ಲ ಬತ್ತಾರು ಮಾತ್ರೆಗಳ ಎಂಗ್ಲು ದಯಪಂಡ ನಿಕುಲ್ಲ ಬತ್ತಾರ ಪಂಡ ಇನ್ನಿತ ಸಂಘಟನೆ ಒರಿಯೋಡುಂದಾಂಡ ಪದಾಧಿಕಾರಿನಕ್ಲು ಮಾತ್ರ ಇತ್ತನೆ ಒಂದು ಐಕು ಒಟ್ಟಿಗೆ ಮೆಂಬರ್ನಕ್ಲ ಬೋಡು ನಿಕುಲ್ಲು ಸಪೋರ್ಟ್ ಮತ್ತಾರ ಮಾತ್ರ ಸಂಘಟನೆ ಒರಿಯುಂಡತ್ತಂದೆ ಏರವರೆ ಯಾನೇ ಮಲ್ದೆ ಪಂಡದ ಎಂಕ ಪಣಿಯರ್ನೇ ಸಾಧ್ಯ ಸಂಘಟನೆ ನಿಕ್ಲು ಪಿರವಡೆ ಇತ್ತನೇ ಹಿಡಿದು ಎಂಕ್ಲು ದುಂಬು ಪೋತ ಆತೆ ವ್ಯತ್ಯಾಸ ಅಂಚಾದ ನಿಕ್ಲು ಮಾತೆರ ನನಲ ಹಿಡಿದು ಹೆಚ್ಚು ಸಹಕಾರ ಕೊಡೋದಕ್ಕೆ ಏನೊಂದು ಇನ್ನು ಪಾತ್ರೆ ಅವಕಾಶ ಕೊರ ಉಳ್ಳಾಳ ಕ್ಷೇತ್ರದ ಮಾತ ಸದಸ್ಯರಿಗಲೇ ನಾನು ಅಭಿನಂದನೆ ಕೊರೊಂದು ಅನ್ನ ಈ ಪಾತ್ರೆ ಮುಗಿಪುವೆ ಜೈ KSTA ಮೇಲೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಸಂತ ಬೀಂಬೆರೆಗೆ ಮುಂದಕ್ಕೆ ಪದಾಧಿಕಾರಿಗಳ ಆಯ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ಅಂತ ಜಯಂತ್ ಉರ್ಲಾನಿ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಬೇಕಾಗಿ ಕೇಳಿಕೊಂಡು ನೂತನ ಅಧ್ಯಕ್ಷರಾಗಿ ಜಯಲಕ್ಷ್ ಕೋಟ್ಯಾನ್, ಪ್ರಧಾನ ಕಾರ್ಯದರ್ಶಿಯಾಗಿ ದೇವದಾಸ್, ಕೋಶಾಧಿಕಾರಿಯಾಗಿ ವೇದವತಿ, ಉಪಾಧ್ಯಕ್ಷರಾಗಿ ಜನಾರ್ದನ್ ಅಂಚನ್, ದಾಮೋದರ್ ಬನ್ನಿ ಇಲ್ಲಿ ಬನ್ನಿ, ಹಾಗೂ ಕಾರ್ಯದರ್ಶಿಯಾಗಿ ಸುಜಾತ ಭಂಡಾರಿ ಹಾಗೂ ಪುಷ್ಪರಾಜ್. ಜಿಲ್ಲಾ ಸಮಿತಿ ಆಯ್ಕೆಯಾದವರು ಜಯಪ್ರಕಾಶ್, ಸುಜಾತ ಭಂಡಾರಿ, ಚಂಚಲಾಕ್ಷಿ, ರಮೇಶ್ ಮಾಡೂರು, ಸದಾಶಿವ ತಲಪಾಡಿ ಇವರೆಲ್ಲ ವೇದಿಕೆ ಬರಬೇಕಂತ ಕೇಳಿಕೊಳ್ತೀವಿ. ಮಹಾಸಭೆನೇ ನಡಪಾವಜಿ ಬಂಡಲ ಜಿಲ್ಲಾ ಸಮಿತಿದ ಒತ್ತಡದ ಮಿತ್ತೆ ಇನ್ನು ನಮ್ಮ ಮಹಾಸಭೆ ಮಂತ ವೇದಿಕೆ ಹಿಡಿತಿನ ಸುರೇಶ್ ಶಾಲೆಂದ್ರೆ ರಾಜ್ಯ ಸಮಿತಿ ಉಪಾಧ್ಯಕ್ಷರನ್ನ ಸುರೇಶ್ ಶಾಲೆಂದ್ರೆ ರಾಜ್ಯದ ಪ್ರಧಾನ ಕಾರ್ಯದರ್ಶಿನ ವಸಂತಣ್ಣ ಅಂಚನೆ ಸುಳ್ಯಾರ್ದ ಬೈದೇರು ನಮ್ಮ ಲಿಗೋದರ್ ಪುತ್ತೂರಡ್ದು ನಮ್ಮ ಜಿಲ್ಲಾ ಕಾರ್ಯದರ್ಶಿನ ಜಯಂತ್ ಉರ್ಲಾನ್ರಿ ಐದು ಪಕ್ಕ ನಾರಾಯಣ ನಮ್ಮ ಸ್ಥಾಪಕ ಸದಸ್ಯರು ರಮೇಶ್ ಮಾಡೂರು ಮಕ್ಕಳು ಮಾತ ಇನಿ ನಂಗೆ ಬೆರಿಸಾಯ ಮಂತಿನೇಟ್ ಇನಿ ಖಾಲಿ ಒಂಜಿ ತಿಂಗಳು ನಮ್ಮ ಇನ್ನೊಂಜಿ ಕಾರ್ಯಕ್ರಮ ನಡಪೆರಾಂಡ್ ಇಜಿನಾಂಡ ಇನಿ ಎಂಗೆ ಮನ್ಪೂಜಿಂದೇ ಪಂಡಿತ್ತು ದಯ ಪಂಡ ಕೊರೋನಾದ ಸಮಸ್ಯೆ ಎತ್ತಿನಿಡ್ದ ಅವರ ಜನಕ್ಲೆಗೆ ಕಷ್ಟ ಆಪಣ ಬಂದ ದೃಷ್ಟಿಕೋನೋಡು ಎಂಕ್ಲು ಮಂತಿ ಪಾತೆರ್ದಿತ್ತ ಜಿಲ್ಲಾ ಸಮಿತಿ ತುಂಬದ ಫೆಬ್ರವರಿ ನಮ್ಮ ಮಹಾಸಭೆ ಮನ್ಪುಗ ಬಂದಾಗ ಮಾತೆಲ್ಲ ಬಂಡೇರೆ ನಿಖಲಿತ್ತ ಮುಂದುವರಿಸಲೇ ಸದ್ಯದ ಮಟ್ಟಿಗೆ ಬೊರ್ಚಿ ಬನ್ನಕ್ಕೆ ಮುಂದುವರ್ಸೊಂದು ಪೋಂಡು ಅಣ್ಣ ಮುರಣಿ ಜಿಲ್ಲಾ ಸಮಿತಿಡು ಒತ್ತದ ಜಾಸ್ತಿ ಏನಿದ್ದವರ ಇನಿ ಮಹಾಸಭೆ ಮಂತ ಇನಿ ಜನ ಕಮ್ಮಿಂಡು ದಸರಾದ ಬೇಲೆ ದೇವಸ್ಥಾನ ಬೋಪನಕ್ಕಳು ಬಕ್ಕ ಬಾಕಿದ ಪೂರ ಚಟುವಟಿಕೆಗಳಿನಿ ನಮ್ಮ ಕೋಶಾಧಿಕಾರಿ ಐತಿಯರು ಅವ್ರನ್ನ ಮಗಳನ್ನ ಎಂಗೇಜ್ಮೆಂಟ್ದ ನೆಟ್ಟು ಕೆಲವೊಂದು ಪದಾಧಿಕಾರಿನಕ್ಕಳು ಲಾಸ್ಟ್ ಅನ್ನಗ ಬತ್ತೇರು ಅಂಚಾಂಡದ ಅಂಚ ಇನಿ ಹೆಚ್ಚಿಗೆ ಪಾತೇರ್ಜಿ ನನ್ನ ದುಂಬುಗೂ ಈ ಸಮಿತಿನ ಉಳ್ಳಾಲ ಕ್ಷೇತ್ರ ಸಮಿತಿನ ಎಡ್ಡೆ ಒಂಜಿ ಮಾದರಿ ಸಮಿತಿಯಿಂದ ತೋಜಾದ ಗೊರ್ಮಂಜಿನ ಕೆಲಸ ಮಾತ ಸದಸ್ಯರನಕ್ಕಳು 7 ವಲಯದ ಪದಾಧಿಕಾರಿನಕ್ಕಳು ಐತೊಟ್ಟಿಗೆ ಮಾತ ಸದಸ್ಯರನಕ್ಕಳೊಟ್ಟಿಗೆ ಪಂಡದು ಎನ್ನ 2 ಪಾತ್ರನು ಮುಗಿತು.
ಲೆಕ್ಕಾಜಿ ನನ್ನ ಈ ಸಮಿತಿ ನನ್ನ 2 ವರ್ಷ ಮುಟ್ಟ ಇಂದುವೆ ಸಮಿತಿ ಪೋಪುಂಡು ಅಂತೆ ಬಯಲ ಪ್ರಕಾರ ಅಕ್ಲೊಂಜಿ ಮಹಾಸಭೆ ಮಲ್ಪುಲೆಂದು ಬಂದನೆ ಆತಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ಉಳ್ಳಾಳ ಕ್ಷೇತ್ರದ ಜಯಲಕ್ಷ್ಮಿ ಕೋಟೆಯನ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಜಿಲ್ಲಾ ಸಮಿತಿಯ ರಾಜ್ಯದ ಉಪಾಧ್ಯಕ್ಷರಾದ ಸುರೇಶ್ ಸಾಲಿಯನ್ ಇವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ರಾಜ್ಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ವಸಂತ್ ಇವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಜಿಲ್ಲಾ ಕ್ಷೇತ್ರದ ಕೋಶಾಧಿಕಾರಿ ಸದಸ್ಯರಾದಂಥ ಲಿಗೋದರ್ ಇವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಜಿಲ್ಲಾ ಸಮಿತಿಯ ಕಾರ್ಯದರ್ಶಿಯಾದಂಥ ಜಯಂತ್ ಉರ್ಲಾಂಡಿ ಇವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ನಮ್ಮ ಉಳ್ಳಾಳ ಕ್ಷೇತ್ರದ ನಾರಾಯಣ್ ಬಿ ಎ ಇವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಬಂದಂಥ ಎಲ್ಲ ಸದಸ್ಯರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ.